ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಮನಸ್ವಿನಿ ಮನದಾಳದ ಮಾತು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಅತಿಥಿಯ ಪರಿಚಯ ನಾನು ಮಾಡಲ್ಲ, ಯಾರೋ ಒಬ್ಬರು ಅವ್ರ ಬಗ್ಗೆ ಹೇಳಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಜನಾರ್ದನ್ ಕೊಡವೂರು, ಪೂರ್ಣಿಮಾ ಜನಾರ್ದನ್ ರವರ ಪತಿ. ನಾವಿಬ್ಬರು ಮದುವೆಯಾಗಿ 23 ವರ್ಷವಾಯಿತು. ಪೂರ್ಣಿಮಾ ಅಂಚೆ ಉದ್ಯೋಗಿಯಾಗಿದ್ದುಕೊಂಡು ಮನೆ ವಾರ್ತೆಯಲ್ಲಿಯೂ ಯಾವುದೇ ನನಗೂ ಹಾಗೂ ನನ್ನ ಮಕ್ಕಳಿಗೆ ಕುಂದು ಬಾರದಂತೆ ನೋಡಿಕೊಂಡು ಹೋಗುತ್ತಿರುವಳು. ದಿನ ಬೆಳಿಗ್ಗೆ 5:30 ಗಂಟೆಗೆ ಎದ್ದರೆ ರಾತ್ರಿ 11:30 ಗಂಟೆವರೆಗೆ ಏನಾದರೂ ಒಂದು ಚಟುವಟಿಕೆಯಲ್ಲಿ ಬ್ಯುಸಿ ಇರ್ತಾಳೆ. ನನ್ನ ಬೈಕ್ ಅಥವಾ ಕಾರ್ ಹತ್ತಿಕೊಂಡು ತಿರುಗುವುದೆಂದರೆ ಬಹಳ ಖುಷಿ. ಸ್ಟ್ಯಾಂಪ್ ಕಲೆಕ್ಷನ್, ಪೇಪರ್ ಕಟ್ಟಿಂಗ್ಸ್ಗಳನ್ನು ಒಟ್ಟು ಮಾಡಿಟ್ಟುಕೊಂಡು, ಅಲ್ಲದೆ ಕತೆ ಕಾದಂಬರಿ ಕೂಡ ಓದುತ್ತಾ ಇರ್ತಾಳೆ. ಸಮಯ ಸಿಕ್ಕಾಗ ತಾನಾಗಿ ಕತೆಗಳನ್ನು ಕವನಗಳನ್ನು ಬರೆಯುತ್ತಿರುತ್ತಾಳೆ. ತಿರುಗಾಡುವುದೆಂದರೆ ಬಹಳ ಇಷ್ಟ. ಸ್ವಲ್ಪ ಮುಂಗೋಪಿ, ಆದರೂ ಸಂಸಾರದಲ್ಲಿ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುತ್ತಿರುತ್ತಾಳೆ. ಸೀರೆ ಅಂದರೆ ಬಹಳ ಇಷ್ಟ. ಎಲ್ಲರೂ ಸೀರೆಗೆ ಬ್ಲೌಸ್ ತೆಗೆದುಕೊಂಡ್ರೆ ಇವಳು ಬ್ಲೌಸ್ಗೆ ಸೀರೆ ಮ್ಯಾಚಿಂಗ್ ತೆಗೆದುಕೊಳ್ಳುತ್ತಾಳೆ. ಹಲವಾರು ಸೇವಾ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉತ್ತಮ ಕೆಲಸ ಮಾಡುತ್ತಿರುತ್ತಾಳೆ. ಅಂತೂ ನನ್ನ ಹೆಂಡತಿ ಉತ್ತಮ ಕೆಲಸಗಾರ್ತಿ, ಮನೆ ಹಾಗೂ ಕೆಲಸದಲ್ಲೂ ತುಂಬ ಜಾಣೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಂದರವಾಗಿ ತಮ್ಮ ಪತ್ನಿಯ ಬಗ್ಗೆ ಜನಾರ್ದನ್ ಕೊಡೂರವರು ಹೇಳಿದ್ದಾರೆ ಅಂತ. ಬನ್ನಿ, ಶ್ರೀಮತಿ ಪೂರ್ಣಿಮಾ ಜನಾರ್ದನ್ ಕೊಡೂರವರಿಗೆ ಎಲ್ಲರ ವತಿಯಿಂದ ಸ್ವಾಗತ ಮಾಡೋಣ. ಪೂರ್ಣಿಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ಅನ್ನಿಸ್ತಿದೆ ಮನಸ್ವಿನಿ ಕಾರ್ಯಕ್ರಮಕ್ಕೆ ಬಂದು? ತುಂಬ ಖುಷಿ ಆಗ್ತದೆ. ಇದು ಒಳ್ಳೆ ಆಪರ್ಚುನಿಟಿ. ಓಕೆ, ನಾನು ನಿಮ್ಮನ್ನು ಕಾರ್ಯಕ್ರಮಕ್ಕೆ ಯಾವಾಗ ಇನ್ವೈಟ್ ಮಾಡಿದ್ನೋ ನಿಮ್ಮ ಡೀಟೇಲ್ಸ್ ಎಲ್ಲ ಒಂದಿಷ್ಟು ನಾನು ಕಲೆಕ್ಟ್ ಮಾಡಿದೆ. 4-5 ಲೈನ್ ಇರುತ್ತಾ ಅಂತ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಹೋದೆ. ಅದು ಮುಗಿತಾನೆ ಇಲ್ಲ. ಅಷ್ಟೊಂದೆಲ್ಲ ಅಚೀವ್ಮೆಂಟು. ಮತ್ತು ನಿಮ್ಮ ಜನಣ್ಣ ಹೇಳಿದಾಗೆ ಬೆಳಿಗ್ಗೆ 5:30 ಎದ್ದರೆ 11:30ವರೆಗೂ ನಾನ್ ಸ್ಟಾಪ್ ನೀವು ತಿರುಗ್ತಾ ಇರ್ತೀರಾ ಅಂತ. ಎನರ್ಜಿ ಲೆವೆಲ್ ಎಲ್ಲಿಂದ ಬರುತ್ತೆ ಪೂರ್ಣಿಮಾ? ಹಾಗಂದ್ರೆ ನಾವೊಂದು ಮಾಡಬೇಕು ಎಂಬ ಒಂದು ಆಸಕ್ತಿ, ಅಂದರೆ ಯಾವುದಾದ್ರೂ ಹೊಸ್ತು ನೋಡಿದ ಕೂಡಲೇ ಆ ರೀತಿದು ಮಾಡ್ಬೋದು, ಈ ರೀತಿ ಮಾಡ್ಬೋದು ಅಂತ ಏನನ್ನಾದ್ರೂ ಮಾಡಬೇಕು ಅಂತ ಒಂದು ತುಡಿತಾ ಇರ್ತಾರಲ್ಲ. ಹಾಗಾಗಿ ಅಂದರೆ ಆ ಟೈಮ್ ಹೊಂದಿಸ್ಕೊಳ್ಬೇಕಲ್ಲ. ಹಾಗಾಗಿ ಒಂಚೂರು ಇದ್ದ 24 ಗಂಟೆಯನ್ನು ಹೇಗಾದ್ರೂ ಮಾಡಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು. ಅಂದರೆ ಆಫೀಸಿಗೆ ಹೋಗೋದು ಬಿಡುವಾಗಿಲ್ಲ, ಮನೆಯಲ್ಲಿ ಒಳಗೆ ಕುಕ್ ಮಾಡೋದಾಗ್ಲಿ, ಮನೆಯಲ್ಲಿ ಕೆಲಸ ಮಾಡೋದು ಅದು ಬಿಡುವಾಗೇ ಇಲ್ಲ. ಹಾಗೆ ನಮ್ಮ ಆಸಕ್ತಿ ಖಾಲಿ ವೃತ್ತಿ ನಡ್ಕೊಂಡ್ರೆ ಆಗೋದಿಲ್ಲ ಅಲ್ಲ, ಒಂದು ಸ್ವಲ್ಪ ಪ್ರವೃತ್ತಿಯೂ ಬೇಕು ಅಂತ ಹೇಳಿಕೊಂಡು ಒಂದಷ್ಟು ಏನೋ ಆಗುವಷ್ಟೇ, ನೀವು ಹೇಳುವಷ್ಟೇನಲ್ಲ, ಜಸ್ಟ್ ಸ್ವಲ್ಪ ಹೀಗೆ ಸಮಾಜ ಸೇವೆಯಲ್ಲಿ ಇರ್ಬೋದು, ಇಲ್ಲ ನಮ್ಮದೇ ಒಂದು ಆಸಕ್ತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಬೇರೆ ಯಾವ್ದ್ರಲ್ಲೂ ಇರ್ಬೋದು, ಒಂಥರ 4 ಜನರೊಟ್ಟಿಗೆ ಬೆರೆತುಕೊಂಡು ಒಂದು ಖುಷಿಯಾಗಿರುವಂಥದ್ದು. ನಿಮ್ಮ ನೋಡಿದ್ರೆ ಯಾವತ್ತೂ ನೀಟ್ ಡ್ರೆಸ್ಅಪ್ ಇರುತ್ತೆ. ಆಮೇಲೆ ಈಗ ವಿಡಿಯೋ ನೋಡ್ಕೊಂಡ್ ಬಂದ್ವಿ, ಅವ್ರು ಹೇಳ್ತಿದ್ರು ಎಲ್ಲರೂ ಸೀರೆಗಾಗಿ ಬ್ಲೌಸ್ ಹುಡುಕಿದ್ರಿ, ನೀವು ಬ್ಲೌಸಿಗೆ ಸೀರೆ ಹುಡುಕ್ತೀರಾ ಅಂತ. ಒಂದು ಅದ್ಭುತವಾದ ಅದು ರವಕಿರಾತ ಅಂತ ಒಂದು ನನ್ನ ಬುಕ್ಕಲ್ಲಿ ಬರೆದಿಟ್ಟಿದ್ದೇನೆ. ಓಕೆ, ಓವರ್ ಆಲ್ ಎಲ್ಲ ನೋಡ್ತಿದ್ರೆ ಜೀವನ ಹೇಗೆ ಅನ್ಸುತ್ತೆ ಪೂರ್ಣಿಮಾ? ನಿಜವಾಗ್ಲೂ ಒಂಥರ ಖುಷಿ ಆಗ್ತದೆ, ಉತ್ಸಾಹ ಇರ್ತದೆ, ದಿವ್ಸಕ್ಕೊಂದು ಏನಾದ್ರು ಒಂದು ಹೊಸ್ತು ಇರ್ತದೆ, ಅದು ನನಗೆ ಖುಷಿ ಆಗ್ತದೆ. ಒಂದೇ ಲೆಕ್ಕ ಇರೋದಕ್ಕಿಂತ ಏನಾದರೂ ಒಂದು ಸಮಥಿಂಗ್ ಸ್ಪೆಷಲ್, ಆ ರೀತಿ. ನನಗೆ 10ರೊಳಗೆ 11 ಆಗ್ಲಿಕ್ಕೆ ಇಷ್ಟ ಇಲ್ಲ, ಒಂದು ಸ್ವಲ್ಪ ಬೇರೆ ಇರಬೇಕು ಅಂತ ಅಷ್ಟೇ. ವೆರಿ ನೈಸ್. ಅದೇ ನೀವು ಯಕ್ಷಗಾನ ಮಾಡಿದ್ದೀರಾ, ನಾನು ಅದೇ ಹೇಳಿದ್ನಲ್ಲ, ನಿಮ್ಮ ಡೀಟೇಲ್ಸ್ ಎಲ್ಲ ನೋಡ್ತಿರುವಾಗ ಸಿಕ್ಕಿರುವಂಥದ್ದು. ಮಕ್ಕಳ ನಾಟಕ ನಿರ್ದೇಶನ ಮಾಡಿದ್ದೀರಾ. ಆಮೇಲೆ ನೀವು ಆಗಲೇ ಮಾತಾಡ್ತಿರುವಾಗ ನನಗೊಂದು ಮಾತು ಹೇಳಿದ್ರಿ, 9ನೇ ತರಗತಿಯಿಂದ ನೀವು ಅಂಚೆ ಚೀಟಿಗಳ ಸ್ಟ್ಯಾಂಪ್ಗಳನ್ನು ಕಲೆಕ್ಟ್ ಮಾಡ್ತಿದ್ದೀರಿ ಅಂತ. ಅದೇ ಫೀಲ್ಡಲ್ಲಿ ನೀವು ಈಗ ಅಂಚೆ ಕಚೇರಿಯಲ್ಲೇ ಕೆಲಸ ಮಾಡ್ತಿದ್ದೀರಾ. ಅದು ನಾನೇನು ಅನ್ಕೊಳ್ಳೋದು, ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಆ ಕಾಯಕದ ಜೊತೆ ನಮ್ಮದೊಂದು ಆಸಕ್ತಿನೂ ಕೂಡಿದ್ರೆ ಕೈಲಾಸಕ್ಕೆ ಮಿಗಿಲಾಗಿದ್ದೀನೋ ಒಂದೇನೋ ಇದೆ ಅಂತ ಅನ್ಸುತ್ತೆ. ಅದು ಹೇಗದು ಅಷ್ಟು ಅದೇ ಸ್ಟ್ಯಾಂಪ್ಸ್ ಅಂತೆಲ್ಲ ಅವಾಗ ಸಣ್ಣದಿರುವಾಗ, ಒಂದು 9ನೇ ಕ್ಲಾಸಲ್ಲಿ ಇರುವಾಗ ಅದೊಂಥರ ಬಣ್ಣದ ಪ್ರಪಂಚದಾಗಿ ಅನಿಸ್ತಾ ಇತ್ತು ನಮಗೆ. ಖುಷಿ ಆಗ್ತಿತ್ತು. ಒಂದೊಂದು ನೋಡಿದ್ರೆ ಒಂದೊಂದು ರೀತಿಯದ್ದು. ನಮ್ಮ ನೇಬರ್ಸ್ ಆಗಲಿ, ನನ್ನ ಮಾವ ಅವರು ಬ್ಯಾಂಕಲ್ಲಿ ಇದ್ರು, ಹಾಗೆ ಯಾರು ಮತ್ತೆ ನನ್ನ ನೇಬರ್ಸ್ ಅವರೆಲ್ಲ ಬ್ಯಾಂಕಿಂದ ಅವ್ರಿಗೆ ಬ್ಯಾಂಕಿಗೆ ತುಂಬ ಪೋಸ್ಟ್ ಬರ್ತಾ ಇತ್ತಲ್ಲ, ಫಾರಿನ್ ಪೋಸ್ಟ್ ಅದೆಲ್ಲ ಬರುವಾಗ ಒಳ್ಳೊಳ್ಳೆ ಸ್ಟ್ಯಾಂಪ್ಸ್ ಇತ್ತು. ಅದನ್ನು ನೋಡ್ತಾ ನೋಡ್ತಾ ನಂಗೆ ಸ್ವಲ್ಪ ಕೊಡಿ, ನಿಮ್ಮ
ಅವ್ರೇನ್ ಮಾಡ್ತಿದ್ರು ಹೇಳಿದ್ರೆ ಬಂದ ಇದು ಕಾಗದ ಎಲ್ಲ ಇರ್ತದಲ್ಲ, ಆ ಲೆಟರ್ ಅಲ್ಲಿ ಇದ್ದ ಸ್ಟ್ಯಾಂಪ್ಸ್ ಅನ್ನು ನಂಗೆ ತಂದು ಕೊಡ್ತಾ ಇದ್ರು. ಹಾಗೆ ನಾನು ಹೆಚ್ಚಿದ್ರಲ್ಲಿ ಫಾರಿನ್ ಸ್ಟ್ಯಾಂಪ್ಸ್ ಚಂದದೆಲ್ಲ ಇರ್ತದೆ, ಅದ್ರಲ್ಲಿ ಏನೋ ಒಂಥರ ಖುಷಿ, ಅದನ್ನೆಲ್ಲ ಒಟ್ಟು ಹಾಕೋದು, ಅದ್ರದ್ದು ಅಣಿಸಿಡೋದು, ತೆಗಿಯೋದು, ಅದ್ರದ್ದು ಬೆಲೆ ಗೊತ್ತಿರಲಿಲ್ಲ ನನಗೆ. ಬಟ್ ಏನೋ ಒಂದು ಹವ್ಯಾಸ ಅಷ್ಟೇ, ಅದನ್ನೆಲ್ಲ ನೋಡ್ಕೊಳ್ಳೋದೆಲ್ಲ. ಅದು ಕಡೆಗೆ ನನಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಕ್ಕಿದ್ದು, ಅದು ಇನ್ನೂ ನನಗೆ ಖುಷಿ. ಹಾಗೆ ಅಂದ್ರೆ ಅವಾಗೆಲ್ಲ ಯಾವ ಇನ್ಫ್ಲೂಯೆನ್ಸ್ ಏನು ಇರಲಿಲ್ಲ. ನಾವು ಇದು ಮಾಡುವ ಇದಕ್ಕೆ BSRB ಎಕ್ಸಾಮ್ನಾಗೆ ಅಂತ ಎಕ್ಸಾಮ್ಸೇ ಇರಲಿಲ್ಲ, ಖಾಲಿ ಮೆರಿಟ್ ಸೀಟ್ ಅಲ್ಲಿ ಇದ್ದದ್ದು ನನ್ನದು. ಸೊ ಹಾಗಾಗಿ ಸೆಕೆಂಡ್ PUC ಆದ ಕೂಡಲೇ, ಡಿಗ್ರಿ ಆದ ಕೂಡಲೇ ಅದಕ್ಕೆ 10% ಆ್ಯಡ್ ಆಗಿ, ಹಾಗಾಗಿ ನನಗೆ ಆರಾಮದಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಸಿಕ್ಕಿದ್ದು. ಪೋಸ್ಟ್ ಆಫೀಸ್ ಕೆಲಸ ಸಿಕ್ಕಿದ ನಂತರ ಇಷ್ಟ ತನಕ ನಾನು ಏನ್ ಮಾಡ್ತಾ ಇದ್ದೆ, 9th ಸ್ಟ್ಯಾಂಡರ್ಡ್ ಇಂದ ಯೂಸರ್ ಸ್ಟ್ಯಾಂಪ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದೆ. ಈಗ ಏನಾಯ್ತು, ಇಲ್ಲಿಗೆ ಬಂದ ನಂತರ ಗೊತ್ತಾಯ್ತು, ನಮ್ಮ ಅಂಚೆ ಕಚೇರಿ ಪೋಸ್ಟ್ ಆಫೀಸ್ ಹೇಳಿದ್ರೆ ಖಾಲಿ ಲೆಟರ್ ಇದು ಮಾಡೋದು, ಬಟವಾಡೆ ಅಂತದ್ದು ಮಾತ್ರ ಅಲ್ಲ, ಅದು ಬಿಟ್ಟು ಇನ್ನೊಂದು ಒಳ್ಳೆಯ ಒಂಥರ ಅದೇ ಆಗ ಹೇಳಿದಾಗೆ ಬಣ್ಣದ ಪ್ರಪಂಚ ಉಂಟು ಅಂತ ಅನಿಸಿತ್ತು. ಒಂದೊಂದ್ರಲ್ಲೂ ಒಂದೊಂದು, ಪ್ರತಿಯೊಂದಕ್ಕೆ ಸಹ ಒಂದೊಂದು, ಯಾಕೆ ಅವ್ರು ಬಿಡುಗಡೆ ಮಾಡ್ತಾರೆ ಆ ಬಗ್ಗೆ ಸಹ ಎಲ್ಲ ಇನ್ಫಾರ್ಮೇಶನ್, ಪ್ರತಿಯೊಂದು ಫಿಲಾಟಲಿ ಅಂತ ಹೇಳಿಕೊಂಡು ಅಂಚೆ ಚೀಟಿ ಸಂಗ್ರಹಣೆ ಅಂತ ಹೇಳಿ, ಅದು ಹವ್ಯಾಸ ಬೆಳೀತಾ ಹೋಯ್ತು. ಅದು ಎಲ್ಲಿ ತನಕ ಬೆಳೀತಾ ಹೋಯ್ತು ಅಂತ ಹೇಳಿದ್ರೆ, ಮನೆಯಲ್ಲೆಲ್ಲ ಹೊಸ್ತು ಯಾವ್ದು ಬಂದ್ರೆ ಸಹ ತಗೊಳ್ಳೋದು, ಇಡೋದು, ಅದನ್ನ ಸರಿ ಮಾಡಿ ಇಟ್ಕೊಳ್ಳೋ ಅಷ್ಟು ಐಡಿಯಾ ಇರಲಿಲ್ಲ. ಕಡೆಗೆ ಒಂದ್ಸಲ ಕೃಷ್ಣಯ್ಯ ಅಂತ ನಮ್ಮ ಫಿಲಾಟಲಿಸ್ಟ್ ಅವ್ರು ನನಗೆ, ನೀನ್ ಹಾಗೆಲ್ಲ ಎಲ್ಲ ಇಟ್ಕೊಂಡು ರಾಶಿ ಹಾಕಿದ್ರೆ ಏನ್ ಮರೀತಿ, ಅದಕ್ಕೆ ವ್ಯಾಲ್ಯೂ ಇಲ್ವಾ, ಎಷ್ಟು ಒಳ್ಳೆ ವ್ಯಾಲ್ಯೂ ಗೊತ್ತಾದಿ, ಬೇಕಾದ್ರೂ ಸಿಕ್ಕುದಿಲ್ಲ ಅಂತ. ಓಲ್ಡ್ ಭಗತ್ ಸಿಂಗ್ ಇದ್ದು, ಮಂಗಲ್ ಪಾಂಡೆ, ನಂಗೆ ಅದು ಸ್ವಲ್ಪ ಅವರೆಲ್ಲ ತುಂಬಾ ಭಾರಿ ಇಷ್ಟದವರು. ಅದನ್ನೆಲ್ಲ ಚೆಂದ ಮಾಡಿ ಇಡುದು, ತೆಗ್ದಿಡುದು, ನೋಡುದು. ಹಾಗೆಲ್ಲ ಮಾಡಿದ್ರೆ ನಿನ್ನ ಸ್ಟ್ಯಾಂಪ್ ಹಾಳಾಗ್ತದೆ, ಒಟ್ರಾಶಿ ಇಡಬೇಡ, ಕಡೆ ಅದನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿಕೊಂಡು ಸ್ವಲ್ಪ ನನಗೆ ಗೈಡ್ಲೈನ್ ಕೊಟ್ರು. ಅದರ ನಂತರ ನಾನು ಚಂದ ಮಾಡಿ ಅದನ್ನೆಲ್ಲ ಆ ಇದ್ರಲ್ಲಿ ಫಿಲಾಟಲಿ ಆ ಒಂದು ಹವ್ಯಾಸದಿಂದ ನಂಗೆ ತುಂಬಾ ಬೆನಿಫಿಟ್ ಆಯ್ತು. ನಾನು ಸಾರ್ವಜನಿಕವಾಗಿ ಗುರುತಿಸ್ಕೊಳ್ಳಿಕ್ಕೂ ನಂಗೆ ಆಯ್ತು. ಕುಂಚದೋಳು ಬೆರೆತ ಅಂಚೆ ಚೀಟಿ ಅಂತ ಹೇಳ್ಕೊಂಡು ನಾನೊಂದು, ಇವರು ವಸಂತರಾವ್ ಅಂತ ಇದ್ರು, ಅವರು ನನ್ನ ಸ್ಟ್ಯಾಂಪಿಗೆ, ಮಿನಿಯೇಚರ್ ಶೀಟಿಗೆ ಅವ್ರು ಆರ್ಟ್ ಮಾಡಿ ಅದರದ್ದೊಂದು ಎಕ್ಸಿಬಿಷನ್ ಮಾಡಿದ್ರು. ಅದು ಉಡುಪಿ ಕಾರ್ ಸ್ಟ್ರೀಟ್ ಅಲ್ಲಿ ಮಾಡಿ, ಉಡುಪಿ ಆರ್ಟ್ಸ್ ಅಂತ ಅವ್ರದ್ರಲ್ಲಿ ಅದೊಂದಾಯ್ತು. ಅದಾದ ನಂತರ ನಂಗೆ ಇನ್ನು ಅದ್ರ ಬಗ್ಗೆ ಇದು ಮಾಡಿ ಮಿನಿಯೇಚರ್ ಶೀಟ್ಸ್ ಅಂತ ಹೇಳಿಕೊಂಡು, ಆ ಮಿನಿಯೇಚರ್ ಶೀಟ್ ಅಂತ ಹೇಳಿದ್ರೆ ಯಾರಿಗೆ ಸಹ ಸಾಧಾರಣ ಗೊತ್ತಿಲ್ಲ, ಫಿಲಾಟಲಿಸ್ಟ್ ಅವರಿಗೆ ಮಾತ್ರ ಬರ್ತದೆ. ಈ ಸ್ಟ್ಯಾಂಪ್ಸ್ ಬರ್ತಲ್ಲ, ಅದರದ್ದು ಚಿಕಣಿ ಹಾಳೆ ಅಂತ ಹೇಳಿಕೊಂಡು ಒಂದೇ ತರದ 4-5 ಸ್ಟ್ಯಾಂಪ್ಸ್ ಇರ್ತದೆ, ಕೆಲವು ಸಲ ಒಂದೇ ಸ್ಟ್ಯಾಂಪ್ ಇರ್ತದೆ. ಒಂದು ಆ ಸ್ಟ್ಯಾಂಪ್ಸ್ಗಳದ್ದು ಅದನ್ನು ಸಂಗ್ರಹ ಮಾಡೋದು, ಅದು ವರ್ಷಕ್ಕೊಂದು 2 ಸಲ 3 ಸಲ ಕೆಲವು ಸಲ ಹಾಗೆ ಬಿಡುಗಡೆ ಆಗ್ತಾ ಇರ್ತದೆ. ಹಾಗೆ ರಿಲೀಸ್ ಆದಾಗೆ ಅದನ್ನು ನಾವು ಇದು ಮಾಡಿ ಕಲೆಕ್ಟ್ ಮಾಡಿ, ಅದರಲ್ಲಿ ಒಂದು ಹಾಗೆ ಕಲೆಕ್ಟ್ ಮಾಡ್ತಾ ಇರುವಾಗ ಏನಾದ್ರೂ ಹೊಸ್ತು ಮಾಡ್ಬೇಕು. ಈಗ ಕಲೆಕ್ಟ್ ಎಲ್ಲರೂ ಮಾಡ್ತಾರೆ, ಅದ್ರಲ್ಲಿ ಏನೋ ಅಂತದೇನಿಲ್ಲ, ತುಂಬಾ ಜನ ಫಿಲಾಟಲಿಸ್ಟ್, ನಮ್ದೆಲ್ಲ ಏನು ಅಲ್ಲ ಅದ್ರಲ್ಲಿ. ಆದ್ರೆ ಇದ್ದದ್ರಲ್ಲಿ ಸಮಥಿಂಗ್ ಸ್ಪೆಷಲ್ ಆಗ್ಬೇಕು. ಅದಕ್ಕೆ ಏನ್ ಮಾಡೋದು, ಸುಮ್ಮನೆ ಕೂತ್ಕೊಂಡಿದ್ದಾಗ ಒಂದ್ ಸ್ವಲ್ಪ ಏನೋ ಬರೆಯೋದು, ಗೀಚುದೆಲ್ಲ ಉಂಟು. ಆ ಇದ್ರಲ್ಲಿ ಅದ್ರ ಬಗ್ಗೆ ಕವನ ಬರೀಲಿಕ್ಕೆ ಬರ್ತೆ, ಮಿನಿಯೇಚರ್ ಶೀಟಿಗೆ. ಅದು ತುಂಬಾ ಹಿಟ್ ಆಯ್ತು. ಅದ್ರ ಬಗ್ಗೆ ಒಂದು ಇದು ಸಹ ಆಯ್ತು ಅಂತ 2-3 ಎಕ್ಸಿಬಿಷನ್ ಆಯ್ತು ಅದ್ರದ್ದು. ಅದೆಲ್ಲರಿಗೂ ತುಂಬಾ ಖುಷಿ ಆಯ್ತು. ಅಂದ್ರೆ ಸ್ಟ್ಯಾಂಪ್ ಜೊತೆ ಒಂದು ಅದರ ಮೇಲೆ ಒಂದು ಕವಿತೆ, ಅಂಚೆ ಚೀಟಿಯ ಕಥನ, ಅಂದ್ರೆ ಒಂದು ಅಂಚೆ ಚೀಟಿಯ ಕಥನ ಹೇಳಿದ್ರೆ ಆ ಸ್ಟ್ಯಾಂಪ್ಸ್ ನ ಬಗ್ಗೆ ಒಂದು ಸ್ಟ್ಯಾಂಪ್ಸ್ ಅನ್ನು ಹಾಕೋದು, ಜೊತೆಯಾಗಿದೆ ಕವನ ಅಂತ, ಅದಕ್ಕೆ ನನ್ನದು ಕವನ. ಹಾಗೆ ಅದು ಯಾರು ಇಷ್ಟ ತನಕ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಯಾರು ಮಾಡ್ಲಿಲ್ಲ. ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡ್ತಾರೆ, ಬಟ್ ಅಷ್ಟೇನಿಲ್ಲ. ಒಟ್ಟು 32 ಸ್ಟ್ಯಾಂಪ್ಸ್ ಮಿನಿಯೇಚರ್ ಶೀಟಿಗೆ ಕವನ ಬರುತ್ತೆ. ಅದು ತುಂಬಾ ಖುಷಿ ಆಯ್ತು ಎಲ್ರಿಗೆ ಸಹ, ಅದೊಂಥರ ಸ್ಪೆಷಲ್ ಆಯ್ತು. ಅದಾದ ನಂತರ ಕನ್ನಡ ವರ್ಣಮಾಲೆಯಲ್ಲಿ, ಅದನ್ನು ಕನ್ನಡ ಸ್ವಲ್ಪ ಹತ್ರ ಅಲ್ಲ ನಮಗೆ, ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅದನ್ನು ಕನ್ನಡ ವರ್ಣಮಾಲೆಗೆ ಸ್ಟ್ಯಾಂಪ್ಸ್ ಗಳನ್ನು ಜೋಡಿಸುವಂತದ್ದು, ಆಟು, ಅಹ, ಕಕ, ಗಗನ ಎಲ್ಲವನ್ನು ಸಹ ಅದನ್ನು ಮಾಡಿದೆ. ಅದು ಒಂಥರ ಸ್ಪೆಷಲ್ ಆಯ್ತು, ಎಲ್ರಿಗೂ ಖುಷಿ ಆಯ್ತು. ಎಲ್ಲ ಅದಕ್ಕೆ ಸಂಬಂಧಪಟ್ಟ 3 ಸ್ಟ್ಯಾಂಪ್ಸ್ಗಳು. ಅದಾದ ನಂತರ ಅದು ಮಾಡಿದ ನಂತರ ಸ್ವಲ್ಪ ಸಮಯ ಆದ ನಂತರ ಇನ್ನೇನಾದ್ರು ಮಾಡುವ ಅನ್ಸಿತ್ತು. ತುಳು ವರ್ಡ್ಗಳನ್ನು ಹಿಡ್ಕೊಂಡು ಅದಕ್ಕೆ ಕನ್ನಡ, ತುಳು, ಇಂಗ್ಲಿಷ್ ಶೀರ್ಷಿಕೆ ಹಾಕಿ ಒಂದೊಂದು ವರ್ಡಿಗೆ ತುಳುವಲ್ಲಿ ಏನ್ ಹೇಳ್ತಾರೆ, ಈಗ ಒಂದು ಹೂ ಇದ್ರೆ ಅದಕ್ಕೆ ತುಳುವಲ್ಲಿ ಏನ್ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ, ಕನ್ನಡದಲ್ಲಿ ಒಂಥರ ಅದು ಸ್ವಲ್ಪ ಎಜುಕೇಶನಲ್, ಅಂದ್ರೆ ನೋಡುವವರಿಗೆ ಅದು ಅರ್ಥ ಆಗುವ ಹಾಗೆ. ಈಗ ಕನ್ನಡ ಬರ್ತಾ ಇದ್ರೆ ತುಳು ಬರೋದಿಲ್ಲ ಅಂತಾರೆ, ಅವ್ರಿಗೆ ಒಂದು ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಏನ್ ಹೇಳ್ತಾರೆ, ಹೊಸ ವರ್ಡ್. ನಾವು ಹಾಗೆ ಹೇಳಿದ್ರೆ ಅದಕ್ಕೆ ಎಲ್ಲ ಬೇರೆಯೇ ವರ್ಡ್ಗಳು, ಹಾಗೆ ಅಂತದ್ದು ಪರ್ಟಿಕ್ಯುಲರ್ ತುಳು ಶಬ್ದಕೋಶದಲ್ಲಿ ಹುಡುಕಿ ಅದೊಂದು ಅದು ಲಾಸ್ಟ್ ಇಯರ್ ತುಂಬಾ ನೋಡಿ. ಈಗ ಒಂದು ವೃತ್ತಿ ಜೊತೆ ಆಸಕ್ತಿ ಜೊತೆ ಇನ್ನೊಂದು ಆಸಕ್ತಿ, ಅವು ಬೆರ್ತು ಒಂದು ಜೀವನವನ್ನ ನಿಜ ನೀವು ಬಣ್ಣದ ಪ್ರಪಂಚ ಅಂತ ಏನ್ ಹೇಳಿದ್ರು ಹಾಗೆ. ಅದು ಮತ್ತೆ ನಂಗೆ ಸಹ ತುಂಬಾ ಖುಷಿ ಆಯ್ತು. ಆ 3 ಎಕ್ಸಿಬಿಷನ್ಗಳು ತುಂಬಾ ಖುಷಿ ಪಟ್ರು ಎಲ್ಲರೂ ಸಹ. ಅಂದ್ರೆ ಇಷ್ಟು ತನಕ ಈಗ ಸ್ಟ್ಯಾಂಪ್ಸ್ ಒಂದು ಥೀಮ್ಯಾಟಿಕ್ ಅಂತ ಮಾಡ್ತಾರೆ, ಅಂದ್ರೆ ಒಂದೇ ಥೀಮ್, ಈಗ ಬಟರ್ಫ್ಲೈ ಥೀಮ್ ಹಿಡ್ಕೊಳ್ತಾರೆ, ಏರೋಪ್ಲೇನ್ ಆ ರೀತಿ ಎಲ್ಲ ಮಾಡ್ತಾರೆ ಎಲ್ಲರೂ ಸಹ. ತುಂಬಾ ದೊಡ್ಡ ಫಿಲಾಟಲಿಸ್ಟ್ ಇದ್ದಾರೆ, ಅವ್ರ ಹತ್ರ ಕೋಟಿಗಟ್ಟಲೆ ಇರ್ತದೆ, ಅದಕ್ಕೆ ಅಷ್ಟು ವ್ಯಾಲ್ಯೂ ಕಟ್ಲಿಕ್ಕೆ ಆಗುದಿಲ್ಲ ಅಂತದ್ದು ಇರ್ತದೆ. ಬಟ್ ನನಗೆ ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಇದ್ದದ್ರಲ್ಲಿ ಸಮಥಿಂಗ್ ಸ್ಪೆಷಲೈಸೇಷನ್ ಮಾಡ್ಬೇಕು.
ವಿಶೇಷ ರೀತಿಯಲ್ಲಿ ಇದ್ದ ಆ ರೀತಿಯಲ್ಲಿ ಅದೊಂದು ಆ ರೀತಿಯ ಒಂದು ಸ್ಟಾಂಪ್ ಕಲೆಕ್ಷನ್ ಮಾಡಿ ಆ ಹಾಬಿಗೆ ನನ್ನ ಇನ್ನೊಂದು ಪ್ರವೃತ್ತಿ ಅಂತ ಉಂಟು ಬರೆಯುವುದು, ಅದನ್ನ ಅದಕ್ಕೆ ಜೋಡಣೆ ಮಾಡ್ಕೊಂಡೆ. ಇದುವರೆಗೂ ಒಂದು ಒಂದು ರಾಶಿ ನಮ್ಮ ಮುಂದೆ ಇಟ್ಟಿದ್ದೀರಾ. ಈಗ ನಾನು ಒಂದೊಂದೇ ಪದ್ರ ಆರಿಸಿ ಆರಿಸಿ ತೆಗಿಬೇಕು ಅನ್ಕೋತೀನಿ. ಸ್ಟಾಂಪ್ಸ್ ನ ಬಗ್ಗೆ ಅಂತ ಹೇಳುವಾಗ ನಮ್ಗೆ ಅದೊಂಥರ ಆ ಸ್ಟಾಂಪ್ಸ್ ಖಾಲಿ ಸ್ಟಾಂಪ್ಸ್ ಅಲ್ಲ, ಅದ್ರಲ್ಲಿ ಎಷ್ಟೆಲ್ಲ ವಿಷಯ ಉಂಟು ಅಂತ ಅನಿಸ್ತದೆ. ಹೌದು. ಅಲ್ಲ, ಈಗ ಸ್ಟಾಂಪ್ ನಮ್ಗೆ ಆಕ್ಚುಲಿ ಆಸ್ ನಮ್ಗೆ ಹೊರಗಿನವರಿಗೆ ಈಗ ಕೊರಿಯರು ಅದು ಇದು ಆದ ತಕ್ಷಣ ನಾವು ಅಂಚೆ ಇದಕ್ಕೆ ನಾವು ತುಂಬಾ ದೂರ ಆಗ್ಬಿಟ್ಟಿದೀವಿ. ನಾನಂತಲ್ಲ, ಒಟ್ಟು ಈಗ ಮೊದ್ಲೆಲ್ಲ ಏನ್ ಮಾಡ್ತಿದ್ರು, ಕಂಪಲ್ಸರಿ ಒಂದು ಇಂಗ್ಲೆಂಡ್ ಲೆಟರ್ ಅಂತ ಹೇಳ್ತಿದ್ರು, ಪತ್ರ ಬರೆಸಿದ್ರು. ನಮ್ಮ ಅಕ್ಕ ತಂಗಿಯರ ಅಲ್ಲಿ ಇಲ್ಲಿ ಪತ್ರ ಬರೆದು ಫೋನ್ ಎಲ್ಲ ಏನಿರ್ತಿರ್ಲಿಲ್ಲ. ಆದ್ರೆ ಸಹ ನೀವೀಗ ಕಡಿಮೆ ಮಾಡಿರ್ಬೋದು, ಬಟ್ ನಮ್ಮ ಈ ಲೆಟರ್ ನ ವ್ಯಾಲ್ಯೂ ಎಲ್ಲಿಯೋ, ಯಾಕಂದ್ರೆ ಅದೊಂಥರ ದಾಖಲೆ. ನಿಮ್ಗೀಗ ವಾಟ್ಸಪ್ ಅಲ್ಲಿ ನೀವೇನ್ ಮಾಡ್ತೀರಿ, ಒಂದ್ಸಲ ನೋಡ್ತೀರಿ ಮತ್ತೆ ಅದು ಡಿಲೀಟ್ ಮಾಡ್ಕೊಂಡ್ಬಿಡ್ತೀರಿ. ಬಟ್ ಲೆಟರ್ಸ್ ಆಗಲ್ಲ. ಇವತ್ತಿಗೂ ನನ್ಗೆ ನನ್ನ ಹಸ್ಬೆಂಡ್ ಮೊದ್ಲು ಬರೆದ ಲೆಟರ್ಸ್ಗಳು ಇನ್ನು ಹಾಗಲ್ಲ, ಅದ್ರದ್ದೊಂದು ವ್ಯಾಲ್ಯೂ ಬೇರೆ. ಈಗ ನಿಮ್ಮ ವಾಟ್ಸಪ್ ಅಲ್ಲಿ ನಾವು ಎಷ್ಟು ಕಮ್ಯುನಿಕೇಶನ್ ಮಾಡ್ಬೋದು, ಬಟ್ ಅದು ದಾಖಲೆಯಾಗಿ ಉಳಿಯುವುದಿಲ್ಲ. ಯಾಕೆಂತಂದ್ರೆ ಕರೆಗೋಗ ಅದು ಡಿಲೀಟ್ ಮಾಡ್ಕೊಂಡೇ ಇರ್ತೇವೆ ನಾವು. ಆದ್ರೆ ಲೆಟರ್ಸ್ ಗಳು, ಆ ಭಾವನೆಗಳು ಇಷ್ಟಿಷ್ಟು ಉದ್ದ ಇರ್ತಾವಲ್ಲ, ಅದನ್ನು ಡಿಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಇನ್ನು ಸಹ ಅಂದ್ರೆ ಈಗ ಬರೆಯೋದು ಕಡಿಮೆ ಆಗಿದೆ, ಖಂಡಿತ ಒಪ್ಕೊಳ್ತೇನೆ. ಬಟ್ ನಮ್ಮ ಆಫೀಸ್ ನಲ್ಲಿ ಮಾತ್ರ ಲೆಟರ್ಸ್ ಗಳು ಅಷ್ಟು ಇರುತ್ತೆ ಅಲ್ವಾ, ಓಡಾಡ್ತಾನೆ ಇರ್ತೇವೆ. ರಿಜಿಸ್ಟರ್ ಸ್ಪೀಡ್ ಎಲ್ಲವೂ ಇದೆ. ಏನ್ ಹೇಳಕ್ ಹೊರಟೆ ಅಂದ್ರೆ, ಈಗ ನಮಗ್ ಗೊತ್ತು ಅದ್ರದ್ದು ಏನ್ ವ್ಯಾಲ್ಯೂ ಅಂತ. ಈಗಿನ ಮಕ್ಕಳಿಗೆ ತುಂಬಾ ದೂರ ಆಗ್ತದೆ. ಅದಕ್ಕೆ ಏನಾದ್ರೂ ಒಂದು ಏನಾದ್ರು ಮಾಡ್ಬೇಕು ಅಂತಿದೆಯಾ, ಅಥವಾ ಮಕ್ಕಳಿಗೆ ಈ ತರದ್ದು? ಮತ್ತೆ ಇನ್ನೊಂದು ಕೇಳಿದೆ ನಾನು, ನಮ್ಮದೇ ಪಿಕ್ಚರ್ ಅನ್ನ ಹಾಕಿ ಸ್ಟಾಂಪ್ ಗಳನ್ನ ಮೈ ಸ್ಟಾಂಪ್ ಅಂತ. ಅದಂತ ಹೇಳಿದ್ರೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ರೆ ಸರಿ, ಒಂದು ಐಡೆಂಟಿಫಿಕೇಶನ್ ಯಾವ್ದಾದ್ರು ಒಂದು ID ಕಾರ್ಡ್, ಒಂದು ಜೆರಾಕ್ಸ್, ಅಂದ್ರೆ ಮಿಸ್ಯೂಸ್ ಮಾಡಬಾರ್ದಲ್ಲ, ಯಾರ್ದೋ ಒಂದು ಫೋಟೋ ತಂದು ಮಾಡುದು. ಸೊ ಅದಕ್ಕೆ ನಾವು ನಮ್ಮಲ್ಲಿ ಮೈ ಸ್ಟಾಂಪ್ ನಮ್ಮ ಉಡುಪಿ ಹೆಡ್ ಆಫೀಸ್ ಅಲ್ಲಿ ಇದೆ. 300 ರೂಪೀಸ್ ಕೊಟ್ರೆ ನಿಮ್ಗೆ 12 ಸ್ಟಾಂಪ್ಸ್ ಬರ್ತದೆ. ಅದಕ್ಕೆ ಆಲ್ ಓವರ್ ಇಂಡಿಯಾ ವ್ಯಾಲ್ಯೂಡ್. ಇಷ್ಟ ತನಕ ನಾವ್ ಏನ್ ಮಾಡ್ತೇವೆ, ಯಾರ್ಯಾರದ್ದು ಸ್ಟಾಂಪ್ಸ್ ಗಳನ್ನು ಒಟ್ಟು ಮುಖ ಚಿತ್ರ ಇರುವಂತ ಸ್ಟಾಂಪ್ಸ್ ಗಳನ್ನು ಒಟ್ಟು ಮಾಡ್ತೇವೆ. ಇದು ಹಾಗಲ್ಲ, ನಮ್ಮ ಮುಖಚಿತ್ರ ಇರುವ ಸ್ಟಾಂಪ್ಸ್, ಅದನ್ನು ಅದರೊಟ್ಟಿಗೆ ನಮ್ಮದು ಶೀಟ್ ಇರ್ತದೆ ಸ್ಟಾಂಪ್, ಅದರಲ್ಲಿ ಡಿಪಾರ್ಟ್ಮೆಂಟ್ ಇದ್ದು ಒಂದು ಸೈಡ್ ಒಂದು ಏನಾದ್ರೂ ಒಂದು ಫೋಟೋ, ಅಂದ್ರೆ ಮೈಸೂರು ಪ್ಯಾಲೇಸ್ ಇರ್ಬೋದು, ಸಿನರೇರಿಯಾ ಫೋಟೋ ಅದು ಇರ್ತದೆ. ಅದರೊಟ್ಟಿಗೆ ನಮ್ಮ ಮುಖ ಅದರಲ್ಲಿ ಬರ್ತದೆ. ಹಾಗೆ ನಾವು ಪ್ರಿಂಟ್ ಮಾಡ್ತೇವೆ, ನಾವೇ ನಮ್ಮ ಆಫೀಸಲ್ಲಿ ಮಾಡ್ತೇವೆ. ಗವರ್ಮೆಂಟ್ ಅಥರೈಸ್ಡ್. ಅದಕ್ಕೆ 5 ರೂಪೀಸ್, ಬಟ್ ಚಾರ್ಜ್ ಮಾತ್ರ 60 ರೂಪೀಸ್ ಆಗ್ತದೆ. ಆಕ್ಚುಯಲ್ ಚಾರ್ಜ್ ಅದರದ್ದು ಒರಿಜಿನಲ್ ವ್ಯಾಲ್ಯೂ ಮಾತ್ರ 5 ರೂಪೀಸ್. ನೀವು ಅದು 5 ರೂಪೀಸ್ ಹಾಕಿ ಆಲ್ ಓವರ್ ಇಂಡಿಯಾ ಯಾವುದೇ ಪೋಸ್ಟ್ ಮಾಡಬಹುದು. ವ್ಯಾಲ್ಯೂಡ್ ಅಂತ. ಇದು ಮದುವೆಗೆ ಅದಕ್ಕೆಲ್ಲ ಎಷ್ಟೋ ಜನ ಅವರದ್ದು ಮದ್ವೆದ್ದು ಎಂಗೇಜ್ಮೆಂಟ್ ಆಗ್ತಾರಲ್ಲ, ಮದ್ವೆ ಎಂಗೇಜ್ಮೆಂಟಿನ ಫೋಟೋವನ್ನು ತಕೊಂಡು ಮೈ ಸ್ಟಾಂಪ್ ಮಾಡಿ ಮದುವೆಗೆ ಇನ್ವಿಟೇಷನ್ಗೆ ತುಂಬಾ ಹತ್ತದವರಿಗೆ ಅವರಂದ್ರೆ ಇಲ್ದಂತಾರೆ ಮಗುವಿದು ಬರ್ತ್ಡೇ ಮಾಡ್ತಾರಲ್ಲ, ಆವಾಗ ಸಹ ಹಾಗೆ ಎಷ್ಟೋ ಜನ ತಮ್ಮ ಅಪ್ಪ ಅಮ್ಮನಿಗೆ ಅವರದ್ದು 60ನೇ ವರ್ಷದ ಇದಕ್ಕೆ ಗಿಫ್ಟ್ ಕೊಡೋದು ಹೇಗೆ ಅಂತ ಹೇಳಿದ್ರೆ ಅದನ್ನು ಮಾಡಿ, ಅದರಿಂದ ಎಲ್ರಿಗೂ ಅಲ್ಲ, ಅದು ಕಾಸ್ಟ್ಲಿ ಆಗ್ತದೆ, ಒಪ್ತೇನೆ ನಾನು. ಬಟ್ ತುಂಬಾ ಕ್ಲೋಸ್ ಇದ್ದವರಿಗೆ ಅದೊಂಥರ ಸರ್ಪ್ರೈಸ್. ಅಪ್ಪ ಅಮ್ಮನಿಗೆ ನನ್ನ ಸ್ಟಾಂಪ್ ಆಲ್ ಓವರ್ ಇಂಡಿಯಾ ವ್ಯಾಲ್ಯೂ ಹೇಳಿದ್ರೆ ಎಷ್ಟು ಖುಷಿ ಆಗ್ತಾರೆ. ಅಪ್ಪ ಅಮ್ಮನ ಫೋಟೋ ಅದು ನಮ್ಮ ಆಫೀಸಲ್ಲಿ ನಾನು ತುಂಬಾ ಸಲ ಮಾಡ್ತಾರೆ. ಆಮೇಲೆ ಇನ್ನೊಂದು ಸ್ಕೀಮ್ ಇದೆ ಅಂತ ಅನ್ಕೋ. ಸ್ಕೀಮ್ ಅಂದ್ರೆ ನಾಟ್ ಲೈಕ್ ದಟ್, ಈ ಮಕ್ಕಳ ಬರ್ತ್ಡೇಗೆಲ್ಲ ಅಡ್ವಾನ್ಸ್ ಅಲ್ಲಿ ನಾವು ದುಡ್ಡು ಕೊಟ್ರೆ ಅಥವಾ ಪೇಮೆಂಟ್ ಇದು ಮಾಡಿದ್ರೆ ಅಪ್ಕಮಿಂಗ್ ಬರೋ ಸ್ಟಾಂಪ್ ಗಳನ್ನೆಲ್ಲ ಅವರಿಗೆ ಫಿಲಾಟಲಿ ಅಕೌಂಟ್ ಅಂತ ಹೇಳಿಕೊಂಡು, ಈಗ ನೀವು ನಿಮ್ಮ ಮಗುವಿನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಆ ಮಗುವಿನ ಹೆಸರಿಗೆ ಹೊಸ ಸ್ಟಾಂಪ್ಸ್ ಯಾವ್ದು ಬರ್ತದೆ ಅದೆಲ್ಲ ನಿಮ್ಮ ಮನೆಗೆ ರಿಜಿಸ್ಟರ್ಡ್ ಪೋಸ್ಟ್, ರಿಜಿಸ್ಟರ್ ವಿದೌಟ್ ಕಾಸ್ಟ್. ನೀವು ಎಷ್ಟು ಒಂದು 1000 ಹಾಕಿದ್ರಿ ಅಂತ ಹೇಳಿದ್ರೆ 400 ಅವರು ಡೆಪಾಸಿಟ್, ಫಿಕ್ಸ್ಡ್ ಡೆಪಾಸಿಟ್ ಆಗಿ ಇಟ್ಕೊಂಡಿರ್ತಾರೆ. ಮತ್ತೆ ಉಳಿದದನ್ನೆಲ್ಲ ಅದು ನಿಮಗೆ ಕ್ಲೋಸ್ ಮಾಡುವಾಗ ನಿಮಗೆ ವಾಪಸ್ ಬರ್ತದೆ. 600 ರೂಪೀಸ್ ಇದ್ದು ಸ್ಟಾಂಪ್ಸ್ ಬರ್ತಾ ಇರ್ತದೆ. ಆ 600 ರೂಪೀಸ್ ಖಾಲಿ ಆಗೋ ತನಕ ನಿಮಗೆ ಬರ್ತಾ ಇದೆ. ನೀವು ಮತ್ತೆ ಪುನಃ ಅದು ಖಾಲಿ ಆಯ್ತು ಅಂತ ನಿಮ್ಗೆ ಒಂದು ಬ್ಯಾಲೆನ್ಸ್ ಶೀಟ್ ಬರ್ತದೆ. ಇಷ್ಟು ಕಳಿಸಿದ್ದೇವೆ, ಇಷ್ಟು ಉಳಿದಿದೆ, ಅಷ್ಟರಲ್ಲಿ ನಿಮಗೆ ಗೊತ್ತಾಗ್ತದೆ. ಇನ್ನಿದೆ ಇಲ್ಲ, ಕೂಡಲೇ ಹಾಕಿದ್ರೆ ಹೊಸದು ಯಾವ ಸ್ಟಾಂಪ್ ಬರ್ತದೆ, ನಿಮ್ಗೆ ಯಾವ ಟೈಪ್ ಇದ್ಬೇಕು. ಈಗ ನಾನು ಮಿನಿಯೇಚರ್ ಶೀಟ್ ಹೇಳಿದೆ, ಸ್ಟಾಂಪ್ಸ್ ಹೇಳಿದೆ, ಕವರ್ಸ್ ಬರ್ತದೆ. ಮೊನ್ನೆ ಸ್ವಾಮಿಗಳ ಸುವರ್ಣ ಗೋಪುರಕ್ಕೆ ಒಂದು ಕವರ್, ಅಂತದ್ದು ಯಾವುದೆಲ್ಲ ಉಂಟು ಸ್ಪೆಷಲ್ ಕವರ್, ಅಂತದೆಲ್ಲ ನೀವು ಫಸ್ಟ್ಗೆ ಅಕೌಂಟ್ ಓಪನ್ ಮಾಡೋ ಹೇಳಿದ್ರೆ ನಿಮ್ಮ ಮನೆಗೆ ಬರ್ತದೆ. ಅಂದ್ರೆ ಈಗ ನಮ್ಮ ಮಕ್ಕಳಲ್ಲಿ ಏನಾದ್ರೂ ಸಮಥಿಂಗ್ ಏನಾದ್ರೂ ಒಂದು ಹವ್ಯಾಸ ಬೆಳೆಸಬೇಕು. ಇಲ್ಲ ಅಂತಂದ್ರೆ ನೀವು ಆಗ ಹೇಳಿದಾಗೆ ಮೊಬೈಲ್ ಅಲ್ಲಿ ಸ್ಕ್ರೀನ್ ಬೇಕೇ. ಆವಾಗ ಇದು ಒಂಥರ ಅವರಿಗೆ ಇದ್ರಲ್ಲಿ ಏನಾಗ್ತದೆ ಹೇಳಿದ್ರೆ, ಪ್ರತಿಯೊಂದು ಸ್ಟಾಂಪ್ಸಿಗೆ ಯಾಕೆ ಬಿಡುಗಡೆ ಮಾಡಿದ್ದಾರೆ, ಯಾವಾಗ ಬಿಡುಗಡೆ ಮಾಡಿದ್ದಾರೆ ಒಂದು ಇನ್ಫಾರ್ಮೇಶನ್ ಶೀಟ್ ಇರ್ತದೆ, ಬ್ರೋಚರ್ ಅಂತ. 5 ರೂಪೀಸ್ ಕೊಟ್ರೆ ನಿಮ್ಗೆ ಅದರದ್ದು ಫುಲ್ ಆ ಸ್ಟಾಂಪ್ ಅಲ್ಲಿ ಏನಿದೆ, ಕಲರ್ಸ್ ಯಾವ್ದು ಅದೆಲ್ಲವೂ ಬರ್ತದೆ. ಒಂಥರ ಮಕ್ಕಳಿಗೆ ಅದೇನು ಹೇಳೋದು, ಐತಿಹಾಸಿಕವಾಗಿ ಕಲೀಲಿಕ್ಕೆ ಸಹ ಅವರಿಗೆ
ಒಳ್ಳೆಯ ಒಂದು ಸಾಧನ. ಓಕೆ, ಆ ರೀತಿ ಸಹ ಮಾಡ್ಬೋದು ಫಿಲಾಟಲಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಅಂತ ಎಲ್ಲ ಇದಿದೆ. ಇದೆ. ಓಕೆ, ಸರಿ. ಇದುವರೆಗೂ ನಿಮ್ಮ ವೃತ್ತಿ ಜೀವನ ಅಲ್ಲಿರೋ ಒಂದು ಕಲರ್ಫುಲ್ ವರ್ಡ್ ಅನ್ನ ನೀವು ನಮ್ಗೆ ಹೇಳಿದ್ರಿ. ನೀವು ಮಾತಾಡ್ತಾ ಮಾತಾಡ್ತಾ ತೋಚಿದ್ದನ್ನ ಗೀಚಿದ್ದು ಅಂತ ಒಂದು ಶಬ್ದ ಹೇಳಿದ್ರಿ. ಅದು ನಿಮ್ಮ ಪುಸ್ತಕದ ಟೈಟಲ್ ಅಂತ ಅನ್ಕೋತೀನಿ. ಇದೇನು ಪೂರ್ಣಿಮಾ, ಯಾವಾಗಿಂದ ಅಂದ್ರೆ ಇದು ಮೊದಲನೇ ಪುಸ್ತಕನ ನೀವು ಬರ್ದಿರೋದು? ಅದು ಮೊದಲನೇ ಪುಸ್ತಕ. ಹೌದು, ಅದಕ್ಕಿಂತ ಮೊದಲು ಸಣ್ಣ ಸಣ್ಣ ಆರ್ಟಿಕಲ್ ಬರೀತಿದ್ದೆ, ಕಳಿಸ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಪಬ್ಲಿಷ್ ಆದ ಬುಕ್ ಇದು ಲಘು ಬರಹ ತೋಚಿದ್ದನ್ನು ಗೀಚಿದಾಗ. ಈ ಪುಸ್ತಕದ ಬಗ್ಗೆ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಮಾತಾಡೋಣ ಪೂರ್ಣಿಮಾ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ತೋಚಿದ್ದನ್ನು ಗೀಚಿದಾಗ ಈ ಪುಸ್ತಕದ ಮಾಹಿತಿಯನ್ನ ಮತ್ತೆ ನಿಮಗೆ ಕೊಡ್ತೀನಿ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಪೂರ್ಣಿಮಾ ಅವರೊಂದಿಗೆ ಮಾತು ಮುಂದುವರಿಸೋಣ. ಎಸ್ ಪೂರ್ಣಿಮಾ ಅವರೇ, ಪುಸ್ತಕದ ಬಗ್ಗೆ ಹೇಳ್ತಿದ್ರಿ. ಇದು ಯಾವಾಗ ತೋಚಿತು, ಯಾವಾಗ ಗೀಚಿದ್ರಿ ಅಂತ ನಮ್ಗೆ ಹೇಳ್ಬೇಕೀಗ. ಆಕ್ಚುಲಿ ಎಷ್ಟೋ ಒಂದು ಇತ್ತೀಚೆಗೆ ನಾನು ಬರೀಲಿಕ್ಕೆ ಶುರು, ಇತ್ತೀಚೆಗೆ ಅಂತಂದ್ರೆ ಒಂದು 10 ವರ್ಷ ಆಗಿರ್ಬೋದು ಅಷ್ಟೇ. ಮೊದಲು ನಾನು ಅಷ್ಟೊಂದು ಇದು ಬರಿತಾ ಇರಲಿಲ್ಲ. ಅಂದ್ರೆ ಏನು ಬರೆದ್ರು ಅಷ್ಟು ಓದ್ತಿದ್ದೆ ತುಂಬಾ. ನನ್ನ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ನಾನು ತುಂಬ ಓದ್ತಿದ್ದೆ. ಅಂದರೆ ನಾನು 1 ವರ್ಷದ ಮಗು ಇರುವಾಗ ನಾನು ಕೊಡವರಿಗೆ ಬಂದಿದ್ದೇನೆ, ನನ್ನ ಮಾವನ ಮನೆಗೆ, ಅಜ್ಜಿ ಮನೆಗೆ. ನನ್ನ ಮಾವನ ಹತ್ರ ಫುಲ್ ಪುಸ್ತಕದ ಭಂಡಾರ ಇತ್ತು. ಅಲ್ಲೊಂದು ಸಂಘದಲ್ಲಿ ಒಂದು ವಾಚನಾಲಯ, ಲೈಬ್ರರಿ ಇತ್ತು. ಅವಾಗೆಲ್ಲ ಎಂತ ಹೇಳಿದರೆ ಯಾವಾಗಲೂ ನಾನು ಪುಸ್ತಕ ಓದೋಳು. ಯಾಕೆ ಅಂದರೆ ಎಂಥ ಕತೆ ಇದ್ರೆ ಸಹ ಓದಬೇಕು. ಇವನ್ ಒಂದು ತಿಂಡಿ ಕಟ್ಟುವಾಗ ಅದೊಂದು ಇರ್ತದಲ್ಲ, ಅದು ಪೇಪರ್ಸ್ ಒಮ್ಮೆ ಬಿಡಿಸಿ ಓದಬೇಕು. ಅದು ಎಂತ ಅಂತ ಒಂಥರ ಎಕ್ಸಾಮ್ ಇರುವಾಗ ಸಹ ಅಷ್ಟೇ. ಎಲ್ಲ ಎಲ್ಲಾರು ಒಂದು ಹೊಸ ಪುಸ್ತಕ ಸಿಕ್ಕಿದ್ರೆ ಅಡಿಯಲ್ಲಿ ನೋಟ್ಬುಕ್, ಮೇಲೆ ಬುಕ್ ಇಟ್ಕೊಂಡು ಅಷ್ಟು ಸಹ ನಂಗೆ ಒಂದು ಓದುವ ಹವ್ಯಾಸ. ಅದಕ್ಕೆ ಕೆಲವೊಂದ್ಸಲ ಮನೆಯಲ್ಲಿ ಸಹ ನಮ್ಮ ಕೂಗು ಇದ್ದಾರಲ್ಲ, ಅವರು ಪುಸ್ತಕ ಬರೆಯುವ ಅವ್ರು ನನಗೆ ನನ್ನ ಸಾಹಿತ್ಯದ ಗುರುಗಳು. ಯಾವತ್ತೂ ನಾನು ಅವರನ್ನು ನೆನಪಿಸ್ಕೊಳ್ಳೇಬೇಕು. ಯಾಕೆಂತ ಹೇಳಿದ್ರೆ ಅವ್ರು ಯಾವಾಗಲೂ ಯಾವ ಪುಸ್ತಕ ಓದ್ಬೇಕು ನಮಗೆ ಅದನ್ನು ತಂದು ಕೊಡ್ತಾ ಇದ್ರು. ಈಗ ಸಾಧಾರಣ ಒಂದು 50,000 ತನಕದ ಅಮೌಂಟ್ ಇದುಂಟು. ಅಷ್ಟು ಸಹ ಆ ಪುಸ್ತಕವನ್ನು ಒಂದು ಓದಲಿಕ್ಕೆ ನಮ್ಗೆ ಅವರು ಪ್ರೇರಣೆ ಕೊಡ್ತಾ ಇದ್ರು. ಈಗ ಸಹ ಹಾಗಾಗಿ ಟೈಮ್ ಸಿಕ್ಕಿದಾಗ ಪುಸ್ತಕ ಓದ್ತಾ ಇದ್ದೆ. ಒಂದ್ಸಲ ಹಾಗೆ ಆಯಿತು, ಒಂದು ನಾನು ರಂಗಭೂಮಿಯದ್ದು ಕಾತ್ಯಾಯಿನಿ, ವಿದ್ಯಕ್ಕ ಮತ್ತೆ ಚಂಚಲ, ಇಷ್ಟು 3 ಜನ, ನಾವೇನು 4 ಜನ ಡಯನಕ್ಕೆ ಹೋಗಿತ್ತು ಒಂದು ರಂಗಭೂಮಿ ಮೀಟಿಂಗ್ ಮುಗಿಸಿ. ಆವಾಗ ಏನಾಯ್ತು, ಯಾರು ವೆಯ್ಟ್ 1 ತಿಂಗಳಲ್ಲಿ ಕಡಿಮೆ ಮಾಡ್ತಾರೆ ಅವರಿಗೆ ಅವರು ಜಾಸ್ತಿ ಆದವ್ರು ಟ್ರೀಟ್ ಕೊಡ್ಬೇಕು, ಕಡಿಮೆ ಆದವ್ರು ಅಂತ ಆಯ್ತು. ಚಾಲೆಂಜ್ ಆಯ್ತು, ಅದೊಂದು ಆಯ್ತು ಅಂತ ಹೇಳಿಕೊಂಡು ಇನ್ನೊಂದು ತಿಂಗಳ ನಂತರ ಸಿಕ್ಕುದು ಅಂತ ಹೇಳಿ ಆವಾಗ ಆ 1 ತಿಂಗಳಲ್ಲಿ ಒಂದು ವೆಯ್ಟ್ ರಿಡ್ಯೂಸ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಿದೆ ಅದನ್ನೆಲ್ಲ ನಾನು ಒಂಥರ ಪೇಪರ್ ಬರ್ಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ನನ್ನ ಗಂಡ ಕೇಳಿದ್ರು, ನೀನೆಂತ ಒಟ್ಟರಷ್ಟು ಗೀಚಿತಾ ಇದ್ದೆ ಅಂತ ಹೇಳಿಕೊಂಡು. ಅದಕ್ಕೆ ನಾನು ಇಲ್ಲ ಇದೊಂದು ಗಮ್ಮತ್ತುಂಟು, ನಮ್ಮದೊಂದು ಚಾಲೆಂಜ್ ಉಂಟು, ಯಾರು ಹಾಗೆ ಅದೇ ನಾನು ನನ್ನ ಚಾಲೆಂಜ್ ಅಂತ ಹೇಳಿಕೊಂಡು ಆ ಫಸ್ಟ್ ಇದನ್ನು ಬರ್ದೆ ನಾನು. ಆಯ್ತಾ, ಅದು ಬರ್ದಾಗ ಇವ್ರು ಗೀಚಿದ್ರು ಹೇಳಿರಲ್ಲ, ತೋಚಿದ್ದನ್ನು ಗೀಚಿದ್ರು, ಅದೇ ಒಳ್ಳೆದುಂಟು ನಿನ್ನ ಬುಕ್ಕಿಗೆ ಅಂತ ಹೇಳಿ ಇವ್ರು ತಮಾಷೆ ಮಾಡಿ. ಸರಿ, ಅದು ನಮಗೂ ಹಾಗೆ ಅನ್ಸುತ್ತೆ. ನನ್ಗೆ ಏನ್ ತೋಚಿದೆ ಅದನ್ನ ನಾನು ಗೀಚಿದ್ದು. ಯಾಕಂದ್ರೆ ಬರೆಯುವಷ್ಟು ದೊಡ್ಡ ರೈಟರ್ ನಾನೇನ ಅಲ್ಲ ಅಂತ ಎಣಿಸ್ಕೊಂಡು ಅದಕ್ಕೆ ಅದೇ ಇರ್ಲಿ ಅಂತ ಹೇಳಿಕೊಂಡು ಸ್ಟಾರ್ಟ್ ಮಾಡಿ, ನಾನು ನನ್ನ ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡಿ, ಮತ್ತೆ ರವಕೆ ರಾದ್ದಂತ ಅಂತ ಹಾಗೆ ಎಲ್ಲ ಲಘು ಬರಹಗಳನ್ನು ಸೇರಿಸ್ಕೊಂಡು ಅದು ರವಕೆ ರಾದ್ದಂತ ಉದಯವಾಣಿಯಲ್ಲಿ ಸಹ ಬರೀತೀವಿ. ಅದ್ರಲ್ಲಿ ಒಂದು 10-15 ಕೆಲವೊಂದು ಇದರಲ್ಲಿ ಪಬ್ಲಿಷ್ ಆಗಿದೆ. ಟೈಟಲ್ ಒಂಥರ ಅದಕ್ಕೆ ನಮ್ಮ ಮನೆ ಹೇಳುದು, ನೀನಂತ ಏನ್ ಹೇಳಿದ್ರು ನೀನ್ ತೋಚಿದನ್ನು ಗೀಚುದಲ್ಲ ಬಿಡು, ಅದನ್ನೇ ಬರೀ. ಸರಿ, ಅದನ್ನೇ ಒಂದು ಇದ್ ಮಾಡಿಬಿಟ್ಟೆ. ಹಾಗೆ ಹೇಗಿತ್ತು ಓದಿದವ್ರ ರೆಸ್ಪಾನ್ಸ್ ಎಲ್ಲ? ಅಂದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ನಾನು ಕನ್ನಡದ ಸ್ಟೂಡೆಂಟ್ ಅಲ್ಲ, ನಾನು ಕಾಲೇಜ್ ಲೆವೆಲಲ್ಲಿ ಹಿಂದಿ ಓದಿದವಳು. ಹಾಗಾಗಿ ನನಗೆ ಕನ್ನಡದ್ದು ತುಂಬಾ ದೊಡ್ಡ ದೊಡ್ಡ ವರ್ಡ್ಸ್ಗಳು ಬರೋದಿಲ್ಲ. ಇದೇನಾಗಿದೆ ಹೇಳಿದ್ರೆ ನನ್ನ ಜೀವನದ ಅನುಭವಗಳನ್ನು ಸ್ವಲ್ಪ ಮಸಾಲೆ ಒಗ್ಗರಣೆ ಎಲ್ಲ ಹಾಕಿ ಸ್ವಲ್ಪ ಕಲರ್ಫುಲ್ ಆಗಿ ಬರ್ತದೆ ಅಷ್ಟೇ. ಹಾಗಾಗಿ ಎಲ್ರಿಗೂ ಸಹ ಖುಷಿ ಆಯ್ತು. ಅಂದ್ರೆ ಅಲ್ಲಿ ಒಂಥರ ಆತ್ಮೀಯತೆ ಟಚ್ ಉಂಟು. ಅವ್ರು ಹೇಳುವ ಪ್ರಕಾರ ಅದು ಓದಿಸ್ಕೊಂಡು ಹೋಗ್ತದೆ. ತುಂಬಾ ದೊಡ್ಡ ದೊಡ್ಡ ವರ್ಡ್ಸ್ ಬರೀಲಿಲ್ಲ ನೀನು ನಿನ್ನ ಜೀವನದಲ್ಲಿ ಆಗೋದಕ್ಕೆ ಅದೇನೋ ಒಂಥರ ಗಮ್ಮತ್. ಅಂದ್ರೆ ಎಲ್ಲವೂ ಲಘು ಬರಹಗಳು, ಎಲ್ಲದರಲ್ಲಿ ಸಹ ಒಂಥರ ಒಂದೊಂದು
ಒಂಥರ ಫನ್ನಿಯಾಗಿ, ತುಂಬಾ ಫನ್ನಿ ಸಹ ಅಲ್ಲ, ಒಂಥರ ಏನು ಹೇಳುದು ಲಘುವಾಗಿ ಓದಿಸ್ಕೊಂಡು ಹೋಗುವಂಥದ್ದು. ಅದ್ರಲ್ಲಿ ತುಂಬಾ ಥಿಂಕ್ ಮಾಡೋದು, ಅದ್ರಲ್ಲಿ ಒಂದು ಸ್ವಲ್ಪ ಒಳ್ಳೆ ಮಾರಲ್ಸ್ ಇತ್ತು ಆ ರೀತಿ. ಅದಕ್ಕೆ ಎಲ್ರಿಗೂ ಸಹ ತುಂಬಾ ಖುಷಿ ಆಯ್ತು. ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಮೇನ್ ಖುಷಿ ಆದ ಎಲ್ರಿಗೂ ಸಹ ಈಸಿಯಾಗಿ ಓದಿಸ್ಕೊಂಡು ಹೋಗ್ತದೆ ಅಂತ ಹಾಗೆ. ಓಕೆ, ನೀವೀಗ ಹೇಳ್ತಿರುವಾಗ ಮಸಾಲೆ, ಉಪ್ಪು, ಖಾರ ಅಂತ ಏನೋ ಒಂದು ರೆಫರೆನ್ಸ್ ಕೊಟ್ರಿ. ಉಪ್ಪು, ಖಾರ, ಮಸಾಲೆ ಅಂದ ತಕ್ಷಣ ನಿಮ್ದು ಪಾಕಮಂಟಪದ ನೆನಪಾಯಿತು. ಯಾಕಂದ್ರೆ ನಾನು ನಿಮ್ಮ FB ಪೇಜ್ ಫ್ರೆಂಡ್ ಆಗಿದ್ದೀನಿ, ಹೀಗಾಗಿ ನಾನು ಫಾಲೋ ಮಾಡ್ತಾ ಇರ್ತೀನಿ. ಏನು ಅದು, ಎಲ್ಲಿಂದ ಅದರದ್ದು ಹವ್ಯಾಸ ಯಾವಾಗಿಂದ ಶುರು ಆಯಿತು? ಆ್ಯಕ್ಚುಲಿ ನನಗೆ ಮೊದಲಿಂದ ಅಡುಗೆ ಮಾಡೋದಂದ್ರೆ ಒಳ್ಳೆ ಖುಷಿ. ಅಂದರೆ ನನ್ನ ಹಸ್ಬೆಂಡ್ ನನ್ನ ಮನೆಯವರಿಗೆ ಸ್ವಲ್ಪ ಅವಾಗೆಲ್ಲ ತುಂಬಾ ಬಡತನದ ಇದರಲ್ಲಿ ಬಂದವರು. ಅವರ ಅಮ್ಮ, ನನ್ನ ಅತ್ತೆ, ನಾನು ಅವರೊಟ್ಟಿಗೆ ಇರುವಾಗ ಈ ಗೊಜ್ಜು ಅಂಥದ್ದು, ಚಟ್ನಿ, ತಂಬಳಿ ಅದೆಲ್ಲ ಇದೆ, ಅದನ್ನೆಲ್ಲ ಜಾಸ್ತಿ ಮಾಡ್ತಾ ಇದ್ರು. ಇವರಿಗೆ ಅದೇ ಇಷ್ಟ. ಸೊ ಆವಾಗ ಎಂತಾಯ್ತು, ನನ್ನ ಅಮ್ಮ ಮಾಡರ್ನ್ ತಿಂಡಿ ಮಾಡೋದು, ಮಸಾಲ ಪುರಿ ಅಂಥದ್ದೆಲ್ಲ ಮಾಡೋದಲ್ಲ ಇಷ್ಟ ಅವರಿಗೆ. ನನ್ನ ಅಮ್ಮ ನನ್ನೊಟ್ಟಿಗೆ ಇದ್ರು. ಸೊ ಹಾಗಾಗಿ ಇಬ್ರದ್ದು ಸಹ ಒಂದ್ ಸ್ವಲ್ಪ ಏನ್ ಹೇಳ್ತಾರಲ್ಲ, ಅವರ ಅಭಿರುಚಿಗಳು ಏನಿದಾವೆ ನನ್ಗೆ ಸಹ ಬರ್ಲಿಕ್ಕೆ ಶುರು ಆಯ್ತು. ನನ್ನ ಅತ್ತೆ ಒಳ್ಳೆ ಕುಕ್, ಅವರು ತುಂಬಾ ಒಳ್ಳೆ, ಅವ್ರು ಏನ್ ಮಾಡಿದ್ರು ಕೈಗುಣ ಹೇಳ್ತಾರೆ ಅಷ್ಟು. ಹಾಗಾಗಿ ಇವರಿಗೆ ನನ್ಗೆ ಸ್ವಲ್ಪ ಕಾಂಪಿಟಿಷನ್ ಹೇಳ್ಬೋದು. ಫಸ್ಟಿಗೆ ನಾನು ಅವ್ರ ಹತ್ರವೇ ಕಲ್ತದ್ದು ಅಡುಗೆ, ಆಯ್ತಾ. ಆವಾಗ ಅವರೊಟ್ಟಿಗೆ ಇರುವಾಗ ಎಲ್ಲ ಕಲಿತಾ ಇತ್ತು. ಆಫೀಸಿಗೆ ಅಲ್ಲಿ ನಾನು ಏನಾದ್ರು ತಮಾಷೆ ಮಾಡ್ತಿರುವಾಗ ಎಲ್ಲ ಹಿಡಿದು ಊಟ ಅಡುಗೆ ಎಲ್ಲ ಇರುವಾಗ ಅವರೆಲ್ಲ ಹೇಳಿದ್ರು, ದಿವಸಕ್ಕಿಂತ 2-3 ಬಗೆ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ, ಆಫೀಸಿಗೆ ಬರುವಾಗ ಅದೆಲ್ಲ ಆಗುದಿಲ್ಲ, ಒಂದು ಮಾಡೋದೇ ಕಷ್ಟ ಅಂತ ತಮಾಷೆ ಮಾಡಿ. ಅದಕ್ಕೆಂತ ಮಾಡಿದೆ, ನಾನು ಒಂದು 4 ಸಲ ಮಾಡಿ ಹಿಡ್ಕೊಂಡ್ ಬರ್ತಾ ಇದ್ದೆ. ನಾನು ಏನ್ ಮಾಡ್ತಾ ಇದ್ದೆ, ಚಟ್ನಿ ಅದರ ಸುಲಭ. ನೀವು ಬೆಳಿಗ್ಗೆ ಅಡುಗೆ ಮಾಡಿ ತಗೊಂಡು ಅವರಿಗೆಲ್ಲ ಇಷ್ಟ, ಅವರಿಗೆಲ್ಲ ಅಂತದೆಲ್ಲ. ಅಂದ್ರೆ ಈಗ ದಾಸವಾಳ ಹೂವಿನ ಗೊಜ್ಜು ಅದೆಲ್ಲ ಯಾರು ಮಾಡೋದೇ ಅದೆಲ್ಲ ಅಂತಾರೆ ಅವರಿಗೆಲ್ಲ. ಅದ್ರಲ್ಲಿ ಸಹ ನೀವು ಮಾಡ್ತೀರಾ ಅಂತ, ನೀವು ಸಿಪ್ಪೆ ಸಹ ಬಿಡುದಿಲ್ಲ ಅಲ್ಲ. ನಾನದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಮೇಲೆ ಇದಿರ್ತಲ್ಲ ಅದ್ರದ್ದು, ಸೌತೇಸಿ ಅದ್ರದ್ದೆಲ್ಲ ಮಾಡ್ತೇನೆ, ತಿರುಳಿ, ತಂಬಳಿ ಎಲ್ಲ ಹೇಳುವ. ಅವರಿಗೆಲ್ಲ ಆಶ್ಚರ್ಯ, ನೀವು ಅದನ್ನೂ ಬಿಡುದಿಲ್ಲ. ಅದರಲ್ಲಿರುವಷ್ಟು ಪೋಷಕಾಂಶ ಬೇರೆ ಯಾವ್ದ್ರಲ್ಲೂ ಇಲ್ಲ. ಮಾಡ್ಲಿಕ್ಕೂ ಸುಲಭ, ತಿನ್ಲಿಕ್ಕೂ ಟೇಸ್ಟಿ, ಪೋಷಕಾಂಶ ಸಹ ತುಂಬಾ ಇರ್ತದಲ್ಲ. ಸೊ ನಾನು ಅದನ್ನ ಮಾಡ್ತಾ ಇರುವಾಗ ಅದಕ್ಕೆಲ್ಲ ಹೆಸರು ಮಾಡಿದ್ರು, ನಮ್ಗೆ ಬರ್ದು ಕೊಡಿ ಹೇಗ್ ಮಾಡ್ತೀರಿ ಅಂತ ಹೇಳಿಕೊಂಡು. ಹಾಗೆ ಒಂದು 4-5 ಸಲ ಎಲ್ರಿಗೂ ಬರ್ದು ಕೊಟ್ಟೆ. ಮತ್ತೆ ಅನ್ಸಿತ್ತು ನಾನೊಂದೇನಾದ್ರು ಮಾಡಬಾರ್ದ. ಮತ್ತೆ ಬೆಂಗಳೂರಲ್ಲಿ ನನ್ನ ಮಗಳ ಫ್ರೆಂಡ್ ಒಬ್ಳಿದ್ಲು, ಅವಳು ದಿವ್ಯಾ ಅಂತ. ಅವಳು ಹೇಳ್ತಾ, ಆಂಟಿ ನನ್ನ ಕೊಡೋರಲ್ಲಿ ಅಮ್ಮಿ ಅಂತ ಹೇಳಿದ್ರು, ಅಮ್ಮೇಂಟಿ ನೀವು ನನಗೆ ದಿನಕ್ಕೊಂದು ರೆಸಿಪಿ ಬರ್ದು ಕೊಡಿ, ನಾನು ಮಾಡ್ಕೊಳ್ತೇನೆ ಅಂತ. ಆವಾಗ ಎಂತ ಅನ್ಸಿತ್ತು ನನಗೆ, ನಾನು ಕನ್ನಡದಲ್ಲಿ ಸ್ವಲ್ಪ ಟೈಪ್ ಮಾಡಿ ಫಾಸ್ಟ್ ಮಾಡ್ತಾ ಇದ್ದೆ. ಸೊ ಕನ್ನಡದಲ್ಲಿ ಟೈಪ್ ಮಾಡಿ ಅದರದ್ದು ಮತ್ತೆ ಪ್ರತಿಯೊಂದನ್ನು ಸಹ ಇಶಾನಕ 100 ಐಟಮ್ ಆಯ್ತು. ಪ್ರತಿಯೊಂದನ್ನು ಸಹ ನಾನು ಮಾಡಿ ಅದರದ್ದು ಫೋಟೋ ತೆಗೆದು ಮತ್ತೆ ಟೈಪ್ ಮಾಡಿ, ಅದಕ್ಕೆ ತುಂಬಾ ಹೊತ್ತು ಹಿಡಿತಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ ಅಥವಾ ನನ್ನ ಮಗಳು ದೊಡ್ಡವಳು ಅದಕ್ಕೆಲ್ಲ ಫ್ರೇಮ್ ಎಲ್ಲ ಮಾಡಿ ನನ್ನ ಫೋಟೋ ಎಲ್ಲ ಹಾಕಿ ಅದೆಲ್ಲ ತುಂಬಾ ಕೆಲಸ. ಹಾಗೆ ಪಾಕಮಂಟಪ ಅಂತ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ನಿಲ್ಸಿ, ಏನು ಸ್ವಲ್ಪ ನನ್ನ ಅಮ್ಮ ಎಕ್ಸ್ಪೈರ್ ಆದ್ರು, ಅವರಿಗೆ ಹುಷಾರಿರಲಿಲ್ಲ. ಹಾಗಾಗಿ ನನ್ನ ಅತ್ತೆ ಸಹ ಎಕ್ಸ್ಪೈರ್ ಆದ್ರು. ಹಾಗಾಗಿ ನನಗೆ 1 ವರ್ಷದಿಂದ ಈಗ ಒಂದ್ ಸ್ವಲ್ಪ ನಾನು ಕಡಿಮೆ ಮಾಡ್ತಾ ಇದ್ದೆ. ಅದನ್ನ ಮಾಡುವಷ್ಟು ಮೂಡು ಇಲ್ಲ. ಯಾಕಂದ್ರೆ ಪ್ರತಿಯೊಂದನ್ನು ಸಹ ನಾನು ಮಾಡಿ ಮಾಡ್ತಾ ಇದ್ದದ್ದು. ಒಂದು ಟೈಮ್ ಸಾಕಾಗ್ತಾ ಇರ್ಲಿಲ್ಲ. ಈಗ ಅಷ್ಟೊಂದು ಟೈಮ್ ಏನೋ ಅಡ್ಜಸ್ಟ್ ಆಗ್ತಾ ಇಲ್ಲ ಸದ್ಯದ. ಮತ್ತೆ ಹಾಗಾಗಿ ಈಗ ಸದ್ಯಕ್ಕೆ ನಿಲ್ಸಿ, ಅದೊಂದು 100 ಪಾಕಮಂಟಪ ಖುಷಿ ಆಯ್ತು ಎಲ್ಲರಿಗೆ ಸಹ. ಹಾಗೆ ಹೊಸ ಇದ್ರದ್ದು. ಓಕೆ, ನೀವು ಹೇಳ್ತಿರುವಾಗ ಅದೆಲ್ಲ ಇಮ್ಯಾಜಿನ್ ಮಾಡ್ಕೊಂಡೆ ನಂಗೆ ಬಾಯಲ್ಲಿ ನೀರು ಬರ್ತಿತ್ತು. ನೀವು ದಿನ ಒಂದು ಫೋಟೋ ಹಾಕ್ತಿದ್ದೀರ, ನಾವು ಆಫೀಸಲ್ಲಿ ಹಸು ಟೈಮಲ್ಲಿ ನೋಡಿಬಿಟ್ರೆ ಅಯ್ಯೋ ಯಾಕಪ್ಪ ಇವ್ರು ಹಿಂಗೆ ಮಾಡ್ತಾರೆ ಅಂತ ಅನ್ನಿಸ್ತೈತೆ ನಮಗೆ. ಅದು ಒಂದು ಮುಗೀತು ಈಗ. ಸೊ ನೆಕ್ಸ್ಟು ನೀವು ಡಿಟೇಲ್ಸಲ್ಲಿ ಕಳಿಸಿದ್ರಲ್ವಾ, ಅದರಲ್ಲಿ ಮಕ್ಕಳ ನಾಟಕವನ್ನು ನಾನು ನಿರ್ದೇಶನ ಮಾಡಿದ್ದೀರಿ ಅಂತ ಇತ್ತು. ಅದು ಹೇಗೆ? ಆಕ್ಚುಲಿ ನನಗೆ ಮೊದಲು ದಿವಸ ನಾಟಕ ಅಂದರೆ ತುಂಬ ಇಷ್ಟ. ಅದಾಗಿ ಹೇಳಿದಲ್ಲ, ನಾನು ಮಾವನ ಮನೇಲಿ ಬೆಳೆದದ್ದು ಅಂತ ಹೇಳಿಕೊಂಡು, ಆವಾಗ ನಮ್ಮ ಕೊಡವರಲ್ಲಿ ಶಂಕರನಾರಾಯಣ ನಾಟಕ ಮಂಡಳಿ ಅಂತ ಇತ್ತು. ಅದರಲ್ಲಿ ಎಲ್ಲರೂ ಸಹ ಯಾವಾಗಲೂ ಪಾರ್ಟಿಸಿಪೇಟ್ ಮಾಡೋದು ನೋಡೋದು. ನನಗೆ ನನ್ನ ಮಾವನ ಹತ್ರ ಹೇಳಿದೆ, ನಂಗೊಂದು ಪಾಠ ಕೊಡು ಅಂತ ಹೇಳಿಕೊಂಡು. ಆದರೆ ನನಗೆ ಆವಾಗ ಸ್ವಲ್ಪ ರೆಸ್ಟ್ರಿಕ್ಷನ್, ಮನೆಯಲ್ಲಿ ಜಾಸ್ತಿ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ಹಾಗೆ ಅಂದರೆ ನನ್ನ ತಂದೆ, ನಾನು 1 ವರ್ಷದ ಮಗುವಿನ ತೀರ್ಕೊಂಡಿದ್ರು. ಸೊ ನನ್ನನ್ನು ಸ್ವಲ್ಪ ಯಾವುದೋ ಬೇರೆ ರೀತಿಯಲ್ಲಿ ಬೆಳೆಸಿದ್ರು, ಆಯಿತಾ. ಆವಾಗ ಎಂತಾಯಿತು, ಪಾಠ ಕೊಡ್ಲಿಕ್ಕೆ ಹೇಳಿದರೆ ನನ್ನ ಮಾವ ರಾಜಾರಾಣಿಯರಿಗೆ ಗಾಳಿ ಹಾಕೋದು, ನಾನು ಮತ್ತೆ ನನ್ನ ಫ್ರೆಂಡ್ ಆಶಾ ಅಂತಿಲ್ಲ ಇಬ್ರಿಗೆ ಅಂತ ಪಾಠ ಕೊಡೋದು. ನಮ್ಗೆ ಆವಾಗ ಕಡೆಗೆ ಅದಾದ್ರೂ ಸರಿ ಪರವಾಗಿ, ಯಾಕಂದ್ರೆ ನಾಟಕ ನೋಡ್ಲಿಕ್ಕೆ ಸಿಗ್ತದಲ್ಲ, ಅಟ್ಲೀಸ್ಟ್ ನಾಟಕ ನೋಡ್ಲಿಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಒಪ್ಕೊಳ್ತಿದ್ದೇವೆ. ಎಲ್ಲಿ ನಾಟಕ ಆದ್ರೂ ಒಳಗೆ ಹೋಗಿ ನೋಡುದು ಮಾಡೋದು, ಕಡೆಗೆ ಅವರಿಗೆ ಟೀ ಕೊಡು ಅಂಥದ್ದು ಸಹ ನಾವು. ಯಾಕಂದ್ರೆ ನಾಟಕ ಕಳಿಸ್ಬೇಕು, ಇಲ್ಲದ್ರೆ ನಮಗೆ ಕಳಿಸೋದಿಲ್ಲ. ನಾಟಕ ಇದ್ರಲ್ಲಿ ಉಂಟು ಅಂತ ಹೇಳಿದ್ರೆ ಮಾತ್ರ ಕಳಿಸ್ತಾರಲ್ಲ. ಹಾಗೆ ನೋಡಿ ನೋಡಿ ನೋಡಿ
ತುಂಬ ನನಗೆ ಇಷ್ಟ ಆಯಿತು. ನಾಟಕ ಅಂದರೆ ನನಗೆ ತುಂಬ ಇಷ್ಟ ಮೊದಲಿಂದ ಸಹ. ಆವಾಗ ನನ್ನ ಸೋದರ ಮಾವ ಭಾಸ್ಕರ್ ಭಟ್ರವರು, ನನ್ನ ಮಗಳು ಸ್ವಲ್ಪ ಸಣ್ಣವಳು, ತುಂಬ ಜೋರು, ಅಂದ್ರೆ ಸಣ್ಣದಿರುವಾಗ ತುಂಬ ಅಂತಂದ್ರೆ ಒಂಥರ ಚೂಟಿ ಅಂತ ಹೇಳಿ ಏನೋ ಅವಳು ಒಂಥರ ತಾನೇ ಸ್ವಲ್ಪ ಡಾಮಿನೇಟಿಂಗ್. ಅವಳಕ್ಕೆ ಅವಳ ಹೆಸರಲ್ಲಿ ಒಂದು ಲೇಡಿ ಡಾನ್ ಅಂತ ನಾಟಕ ಮಾಡಿದ್ದ ಮಾವ, ಬರ್ದಿದ್ರು. ಅದ್ರದ್ದು ಸಹ ಡೈರೆಕ್ಷನ್, ಮಕ್ಕಳದ ನಾಟಕ, ಅದನ್ನು ನಾನೇ ಡೈರೆಕ್ಟ್ ಮಾಡಿದ್ದೆ. ಮತ್ತೆ ಒಂದು ಚಿನ್ನದ ಮೈದಾಸ, ಆ ರೀತಿ ಅಂಥದ್ದೆಲ್ಲ ಸಣ್ಣ ಸಣ್ಣ ನಾಟಕಗಳನ್ನು. ಮತ್ತೆ ಕೆಲವು ಸಲ ದೊಡ್ಡವರ ಸ್ಕಿಟ್ ಇರ್ಬೋದು. ನಮ್ಮಲ್ಲಿ ಬ್ರಾಹ್ಮಣ ಸಮಾಜ ಅಂತ ಇದೆ, ಅದರಲ್ಲಿ ನಾನು ತುಂಬಾ ಆಕ್ಟಿವ್. ಆಕ್ಚುಲಿ ಇಂಥದಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಲ್ಲಿ. ನನ್ನ ಪ್ರತಿಭೆಗಳನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕೆ ಫಸ್ಟ್ ಸಿಕ್ಕಿದ ಪ್ಲಾಟ್ಫಾರ್ಮ್ ಅದು. ಅಲ್ಲಿ ಒಂದು 20 ವರ್ಷಗಳಿಂದ 23 ವರ್ಷ ಆಯ್ತು ನಮ್ಮ ಬ್ರಾಹ್ಮಣ ಸಮಾಜಕ್ಕೆ. ಅವಾಗ ಸ್ಟಾರ್ಟಿಂಗ್ ಇಂದ ಸಹ ನಾನು ಅಲ್ಲಿ ಎಲ್ಲರ ಹೆಂಗಸರನ್ನ ಒಟ್ಟು ಮಾಡ್ಕೊಂಡು ನಾಟಕ ಮಾಡುದು, ಡ್ಯಾನ್ಸ್ ಮಾಡುದು, ಹಾಗೆ ಒಳ್ಳೆ ವೇದಿಕೆ ಸಿಕ್ಕಿತ್ತು. ಅವಾಗಂತಂದ್ರೆ ಎಲ್ಲರೂ ನಾನು ಎಂತ ಹೇಳಿದ್ರೆ ಸಹ, ಯಾಕೆಂದ್ರೆ ಅವಾಗ ಆ ಟೈಮಲ್ಲಿ 22 ವರ್ಷದ ಕೆಳಗೆ ಕೊಡವೂರಿನಲ್ಲಿ ಲೇಡೀಸ್ ಸ್ವಲ್ಪ ಹೊರಗೆ ಬರ್ತಿಲ್ಲ, ನಮ್ಮ ವಿಪ್ರ ವನಿತೆಯರು ಜಾಸ್ತಿ ಬರ್ತಿರ್ಲಿಲ್ಲ. ಅವರನ್ನೆಲ್ಲರನ್ನು ಎಲ್ಲಿ ತನಕ ಹೇಳಿದ್ರೆ ಬರದಿದ್ರೆ ಮನೆಗೆ ಹೋಗಿ ನಂಗೊಂದು ಸ್ವಲ್ಪ ಅಲ್ಲಿ, ನಾನೊಂದು ಸಣ್ಣದ್ರಿಂದ ಅಲ್ಲೇ ಇದ್ದ ಕಾರಣ, ಈಗ ಮದುವೆ ಆದ ನಂತರ ಅಲ್ಲೇ ಇದ್ದ ಕಾರಣ ನಂಗೊಂದು ಸ್ವಲ್ಪ ಅವರ ಮೇಲೆ ಎಲ್ಲ ಒಂದು ಸ್ವಲ್ಪ ಎಂತ ಹೇಳುದು ಹಕ್ಕು ಚಲಾಯಿಸ್ತೀನಿ. ಎಲ್ಲರೂ ನಾನು ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರ ಮನೆಗೆ ಹೋಗಿ ಬನ್ನಿ ಬನ್ನಿ ಹೇಳುದು, ಅವರನ್ನು ಕರ್ಕೊಂಡು ಹೋಗುದು, ಅವರೆಲ್ಲ ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇತ್ತು. ಅವರನ್ನೆಲ್ಲ ಕರ್ಕೊಂಡು ನಾಟಕ ಮಾಡುದು, ಕೆಲವರ ಯಾರ್ಯಾರ ಯಕ್ಷಗಾನ ಇದ್ದಾರೆ ಅವರಿಗೆ ಯಕ್ಷಗಾನ ಮಾಡಿಸೋದು, ಹಾಗೆ ಮತ್ತೆ ಇದು ಪ್ರಹಸನ, ಡ್ಯಾನ್ಸ್, ಕೋಲಾಟ. 60 ವರ್ಷದ ಹೆಂಗಸರು ನಾವು ಡ್ಯಾನ್ಸ್ ಮಾಡಿದ್ದೇವೆ. 60 ವರ್ಷದ ಹೆಂಗಸರನ್ನು ಕಟ್ಟಿಕೊಂಡು ನಾವು ಗೀತನಾಟಕ ಅಂತದೆಲ್ಲ ಮಾಡ್ತಾ ಇದ್ದೇವೆ. ಆ ರೀತಿ ಅದರಲ್ಲಿ ಒಂದು ಸಾಂಪ್ರದಾಯಿಕ ಮದುವೆ ಅಂತ ಹೇಳಿ ನಾವೊಂದು ಮಾಡಿದ ಒಂದು ಇದು RRC ಅವರು ರೆಕಾರ್ಡ್ ಮಾಡಿದ್ದಾರೆ. ಅದು ಅಷ್ಟು ಒಳ್ಳೆ ಮಾಡಿದ. ಅಂದ್ರೆ ಮೊದಲಿನ ಕಾಲದಲ್ಲಿ ಯಾರು ಕರೆತರಲಿಲ್ಲ ಸಖಿ ಅಂತ ಅದು ದೂರು ಹಾಡುಗಳಿತ್ತಲ್ಲ, ಅದನ್ನೆಲ್ಲ ತಕೊಂಡು ನಾವೊಂದು ಸಾಂಪ್ರದಾಯಿಕ ಮದ್ವೆ ಅಂತ ಮಾಡಿದ್ದೆವು, ನಮ್ಮವರನ್ನೆಲ್ಲ ಸೇರಿಸ್ಕೊಂಡು. ಅದು RRC ಅವ್ರು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಅಷ್ಟು ಇಷ್ಟ ಆಗಿತ್ತು, ಓಲ್ಡ್ ಡೇಸ್ ಅಲ್ಲಿ ಹೇಗೆ ಮದ್ವೆ ಆಗ್ತದೆ ಅದೊಂದು ಮಾಡಿದ್ದು. ಅದ್ರ ಬಗ್ಗೆ ನಾಟಕ, ಹಾಗೆ ಗೀತನಾಟಕ ಆ ರೀತಿಯದ್ದು ಮಾಡಿದ್ದೆವು. ಹಾಗೆ ಅದಕ್ಕೊಂದು ಸಿಕ್ಕಿತಲ್ಲ, ಅವಾಗೆಲ್ಲ ಇದನ್ನೆಲ್ಲ ಮಾಡುದು. ಎಂತ ಅದೇನಂತ ಹೇಳ್ತಾರಲ್ಲ, ಉಳಿದೂರಿನಲ್ಲಿ ಅಳಿದವನೇ ಗೌಡ ಅಂತ, ಕಣ್ಣಿಲ್ಲದವರಲ್ಲಿ ಒಕ್ಕಣ್ಣನೇ ರಾಜ ಅಂತ. ಆ ರೀತಿ ಅಲ್ಲಿ ಸ್ವಲ್ಪ ಎಲ್ರು ಅಷ್ಟೊಂದು ಇದು ಪ್ರತಿಭೆ ಎಲ್ಲರದ್ದು ಇತ್ತು, ಹೊರ ಬರ್ತಾರೆ. ಈಗ ನಾನು ಹೋಗಿ ಎಲ್ಲರನ್ನು ಬೈ ಫೋರ್ಸ್ ತಕೊಂಡ್ಬಂದು, ಮತ್ತೆ ಅವರಿಗೆ ಆಕ್ಚುಲಿ ಅವರ ಸುಪ್ತ ಪ್ರತಿಭೆ ಇತ್ತು, ಅದನ್ನ ಹೊರಗೆ ಹಾಕ್ಲಿಕ್ಕೆ ಒಂದು ಅದನ್ನೆಲ್ಲರನ್ನು ಒಟ್ಟುಗೂಡಿಸಿ ಅದನ್ನ ಮಾಡಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಆಗುತ್ತೆ. ಆವಾಗ ಆ ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಎಲ್ಲವನ್ನ ಮಾಡ್ತಾರೆ. ಅದೇ ಒಂಥರ. ಅಲ್ಲಿ ಒಂದು ಯಾವುದೋ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿದ್ರ ಅಂತ, ಅದು ಬೇರೆ ಕಡೆ? ಅದು ಕೊಡವೂರಲ್ಲಿ 2 ವರ್ಷದ ಕೆಳಗೆ ಇದಾಯ್ತು, ಎಂತ ಬ್ರಹ್ಮಕಲಶೋತ್ಸವ ಮತ್ತೆ ಜೀರ್ಣೋದ್ಧಾರ ಆಯ್ತು. ಅಭೂತಪೂರ್ವ. ಅದು 25,000 ಜನ ಪ್ರತಿದಿನ ಬರ್ತಾ ಇದ್ರು. ಅಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ. ಅದರಲ್ಲಿ ಶ್ರೀಶಂ ವೈಭವ ಅಂತ ನಮ್ಮ ಶಂಕರನಾರಾಯಣನ ದೇವರ ಬಗ್ಗೆ ಎಂತೆಲ್ಲ ವಿಷಯಗಳಿದ್ದಾವೆ, ಮತ್ತೆ ಧಾರ್ಮಿಕವಾಗಿ ಏನೆಲ್ಲ ವಿಷಯ ಇದೆ ಅದರ ಬಗ್ಗೆ ಎಲ್ಲವನ್ನು ಸೇರಿಸಿ ಒಂದು ಬುಕ್ ಮಾಡಿದ್ದೇವೆ, ಶ್ರೀಶಂ ವೈಭವ ಅಂತ. ಅದು ತುಂಬಾ ಖುಷಿ ಆಯ್ತು. ಎಡಿಟರ್ ನಾನಾಗಿದ್ದೆ. ಎಷ್ಟು ಆ ಟೈಮಲ್ಲೆಲ್ಲ ಒಳ್ಳೇದಾಗಿತ್ತು ನಮಗೆ. ಅಂದ್ರೆ ಎಂತ ಹೇಳಿದ್ರೆ, ಮೇನ್ ಹೇಳಿದ್ರೆ ನಂಗೆ ಮನೆಯಲ್ಲಿ ಒಳ್ಳೆ ಸಪೋರ್ಟ್ ಇತ್ತು. ಮತ್ತೆ ಮಕ್ಕಳು ಇದ್ರು. ಮಕ್ಕಳು ಸಹ ಈಗ ನನಗೆ ಇವತ್ತು ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ, ಹೌದು ಆಗ ನನಗೆ ಬೋಸೋದಿಲ್ಲ, ಪರವಾಗಿಲ್ಲ ಗಂಜಿ ಮಾಡಿ ಬಿಡು, ಆ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಇತ್ತು. ಇಲ್ಲ ಅದು ಹೌದು. ಆದ್ರೆ ಈಗ ಸ್ವಲ್ಪ ಟೀನೇಜ್ ಇದಾರಲ್ಲ, ಜಾಸ್ತಿ ಅವರನ್ನು ಬಿಟ್ಟು ನಾನು ಇನ್ವಾಲ್ವ್ ಆಗ್ಲಿಕ್ಕೆ ಆರಾಮಾಗಿದ್ರು ನಮಗೂ ಅದು ಕಂಫರ್ಟೇಬಲ್ ಆಗೋದು. ನನ್ನೊಟ್ಟಿಗೆ ಬರ್ಬೇಕು, ಇಲ್ಲ ನಾನು ಅಲ್ಲಿ ಇರ್ಬೇಕು. ಅದಕ್ಕೆ ಜಾಸ್ತಿ ಈಗ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಅದಕ್ಕೆ ಮತ್ತೆ ಅಮ್ಮ ಸಹ ಇದ್ರು, ಈಗ ಅಮ್ಮ ಸಹ ಇಲ್ಲ. ಸೊ ಹಾಗಾಗಿ ಜವಾಬ್ದಾರಿ ಎಷ್ಟು ಜನಕ್ಕೆ ಅವ್ರನ್ನ ಬಿಟ್ಟು ಬರುವಾಗ ನಂಗೆ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಈಗ ಅವಳು ಎರಡನ್ನೇ ಬಿಟ್ಟು ಬರ್ಲಿಕ್ಕೆ ಸಹ ಒಂಥರ ಇಷ್ಟ ಆಗುದಿಲ್ಲ. ಇಬ್ರು ಹೆಣ್ಮಕ್ಳಲ್ವಾ? ಇಬ್ರು ಹೆಣ್ಮಕ್ಳು. ಏನ್ ಹೆಸರು ಅವರದು? ದೊಡ್ಡವಳು ಪೂಜಾ ಅಂತ, ಸಣ್ಣವಳು ಪ್ರಜ್ಞಾ ಅಂತ. ಅವ್ರಿಗೆ ಏನಾದ್ರು ಹವ್ಯಾಸ ಇದೆಯಾ? ಅಂದ್ರೆ ಹವ್ಯಾಸ ಅಂತ ಹೇಳಿದ್ರೆ ಓದ್ತಾರೆ ಇಂಗ್ಲಿಷ್ ಬುಕ್ಸ್. ಅಲ್ಲ, ನಿಮ್ ತರ ಏನಾದ್ರು ಹವ್ಯಾಸ ಅಂತ ಹೇಳಿದ್ರೆ, ಅವಳು ಆಕ್ಚುಲಿ ದೊಡ್ಡವಳು BSc ಮಾಡಿದ್ಲು. ಅವಳು NCC ಅಲ್ಲಿ ತುಂಬಾ ಇಂಟ್ರೆಸ್ಟೆಡ್. ಅವಳು ಕರ್ನಾಟಕ ಗೋವಾ ರೆಜಿಮೆಂಟ್ ಅಲ್ಲಿ ಲಾಸ್ಟ್ 2 years ಬ್ಯಾಕ್ ಅವಳು PPC ಅಲ್ಲಿ ಓದ್ತಾ ಇರುವಾಗ ನ್ಯಾಷನಲ್ ಲೆವೆಲ್ ಅಲ್ಲಿ 2nd place ಬಂದಿದ್ಲು, ಸಿಲ್ವರ್ ಮೆಡಲ್ ತಗೊಂಡಿದ್ಲು. ಹಾಗೆ ಮತ್ತೆ ಆಕ್ಚುಲಿ ಅವಳು ನಿಮ್ಮ ಕ್ರಾಫ್ಟ್ ಅಲ್ಲಿ ಅದ್ರಲ್ಲೆಲ್ಲ ಹುಷಾರಿದ್ದಾರೆ, ಬಟ್ ಅದೆಲ್ಲ 4 ಮಾಡಿದ್ರೆ ಮತ್ತೆ ಇಲ್ಲ.
ಅದೇ ಈಗ ಬೇರೆ ಒಂದ್ ಸ್ವಲ್ಪ ಸಮಯ ವರ್ಕ್ ಮಾಡ್ತಾ ಇದ್ಲು, ಇನ್ನೀಗ ಬೇರೆ ನೋಡ್ತಾ ಇದ್ದಾಳೆ. ಸಣ್ಣವಳು ವಾಲಿಬಾಲ್ ಪ್ಲೇಯರ್ ಅವಳು. ಹೌದಾ? ಅವಳಿಗೆ ಬೆಳಿಗ್ಗೆ 5 ಗಂಟೆಗೆ ಶುರು ಆಗ್ತದೆ ಅಲ್ಲಿ ಪ್ರಾಕ್ಟೀಸ್ ಹೋಗ್ಲಿಕ್ಕೆ. ಅವಳದ್ದು ಕೋಚ್ ಶ್ರೀವನ್ ಸರ್ ಮತ್ತೆ ಭಾಸ್ಕರ್ ಸರ್, ವಿನಯ್ ಸರ್ ಎಲ್ಲ ಒಳ್ಳೆ ಇದ್ದಾರೆ. ಅವಳು ಮೀನಾಗ್ರಿಸಲ್ಲಿ ಕಲ್ತದ್ದು. ಅವಳು 2 ಸಲ ವಾಲಿಬಾಲ್ ನ್ಯಾಷನಲ್ ಲೆವೆಲ್ ಹೋಗಿದ್ಲು, 1 ಸಲ ಕರ್ನಾಟಕ ಟೀಮ್ ಇದು ಕ್ಯಾಪ್ಟನ್ ಆಗಿದ್ಲು, ಮತ್ತೆ ಈ ಸಲ ಯೂನಿವರ್ಸಿಟಿ ಲೆವೆಲ್ ಸಹ ಅವಳು ಸೆಲೆಕ್ಟ್ ಆಗಿದ್ದಾಳೆ. ಹಾಗೆ ಅವರದ್ದು ಹವ್ಯಾಸದ ಇದೇ ಬೇರೆ. ಕರೆಕ್ಟ್. ಹೌದಾ? ಇಲ್ಲ, ಹವ್ಯಾಸನೇ. ನಮಗೆ ಇಂಟ್ರೆಸ್ಟ್ ಇರೋದು ಅವ್ರಿಗೆ ಇರ್ಬೇಕು ಅಂತಿಲ್ಲ, ಅಥವಾ ಅವ್ರಿಗೆ ಏನ್ ಬೇಕೋ ಅದನ್ನ ನಾವು ಆ ರೀತಿಯಿಂದ ಸ್ಕೋಪ್ ಕೊಟ್ಕೊಂಡು ಹೋದ್ರೆ. ಅದೇ ನೀವು ಬೈಟ್ ನಾನು ಜನ್ನಣ್ಣನ ಹತ್ರ ತಗೊಂಡಿದ್ದೆ, ನಿಮ್ಮ ಯಜಮಾನ್ರ ಹತ್ರ. ಅವ್ರು ಹೇಳ್ತಿದ್ರು ಮನೆಗೆ ಯಾವ್ದು ಕುಂದು ಕೊರತೆ ಆಗದಾಗೆ ನೋಡ್ಕೊಂಡು ತನ್ನ ಹವ್ಯಾಸಗಳನ್ನೆಲ್ಲ ಮಾಡ್ಕೊಳ್ತಾಳೆ. ಏನಾದ್ರೂ ಅಲ್ಲ, ಅಷ್ಟು ಹೋಗ್ಬೇಕಲ್ಲ ಮೊದ್ಲು. ಫಸ್ಟ್ ನಮ್ಗೆ ನಮ್ಮ ಮನೆ, ಮಕ್ಕಳು, ಗಂಡ, ಮತ್ತೆ ಎಷ್ಟು ಹೇಳಿದ್ರು ಸಹ ನಾವು ಬೇರೆದಕ್ಕೆ ಹೋಗ್ಬೇಕು. ಮನೆಯಲ್ಲಿ ಏನು ಮಾಡಿದ್ರೆ ನಾವು ಬೇರೆ ಅದಕ್ಕೆ ಅರ್ಥವೇ ಇಲ್ಲ. ಕರೆಕ್ಟ್. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ಮತ್ತೆ ನಿಮ್ಮ ಜೊತೆ ಮಾತು ಮುಂದುವರಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ತುಂಬ ತಮ್ಮ ಜೀವನದ ಬೇರೆ ಬೇರೆ ವಿಷಯಗಳನ್ನು ಪೂರ್ಣಿಮಾ ಅವರು ಹೇಳ್ತಿದ್ದಾರೆ. ಮತ್ತೆ ಅವರೊಂದಿಗೆ ಮಾತು ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪೂರ್ಣಿಮಾ ಅವ್ರ ಜೊತೆಗೆ ಮಾತು ಮುಂದುವರಿಸೋಣ. ಎಸ್ ಪೂರ್ಣಿಮಾ ಅವರೇ, ಇಷ್ಟವರೆಗೂ ನಾವು ಬೇರೆ ಬೇರೆ ನಿಮ್ಮ ಹವ್ಯಾಸಗಳು ಎಲ್ಲವನ್ನೂ ನೀವು ನಮ್ಮ ಎದುರುಗಡೆ ಹೇಳಿದ್ರಿ. ನೀವು ಕವಿತೆನೂ ಬರೀತೀರಾ ಅಂತ. ನನಗೇನಂದರೆ, ನೀವು ಏನು ಮಾಡೋದಿಲ್ಲ ಅದನ್ನು ಹೇಳಿ. ನೀವು ಕವಿತೆಗಳನ್ನು ಬರೀತೀರಿ ಅಂತ ಕೇಳಿದ್ದೆ. ಅದರಲ್ಲಿ ತುಂಬ ಇಷ್ಟವಾದ ಕವಿತೆ ಒಂದು ನಮ್ಮ ವೀಕ್ಷಕರಿಗೆ ಒಂದು ಓದಿ ಹೇಳ್ಬೋದಾ? ಯಾಕಂದರೆ ಕವಿ ಯಾವಾಗ ತಮ್ಮ ಕವಿತೆಗಳನ್ನು ಓದ್ತಾರಲ್ಲ, ಅದರದ್ದೊಂದು ಅನುಭವನೇ ಬೇರೆ ಇರುತ್ತೆ. ಅದಕ್ಕೆ ನಿಮಗೆ ಇಷ್ಟ ಆಗ್ತದೆ. ಇದೊಂದು 2 ವರ್ಷದ ಕೆಳಗೆ ಬರೆದ ಕವಿತೆ. ಬಟ್ ನಂಗೆ ಅದೊಂಥರ ಅಂದರೆ ನನ್ನ ಮನಸ್ಸಿನ ಭಾವನೆಗಳನ್ನು ಚಂದ ಮಾಡಿ ಹೇಳ್ತಾ ಇತ್ತು. ಅದಕ್ಕೋಸ್ಕರ ಅದರ ಓದ್ತಾ ಇರ್ತೇನೆ. ಅವರವರ ಭಾವಕ್ಕೆ ಅಂತ. ಮನೆಯ ಅಂಗಳದೊಂದು ಗಿಡದಿ ತುಂಬಿತ್ತು, ಕೆಂಪು ದಾಸವಾಳದ ಹೂಗಳು 20. ಇದ ಕಂಡು ಮನೆ ಮಂದಿಯ ಮನದಲ್ಲಿ ಅರಳಿದವು ಭಾವನೆಗಳು 10. ದೇವರ ಪೂಜೆಗೆ ಇಂದಿಲ್ಲ ಕೊರತೆ, ಅಜ್ಜನ ಮನದಲ್ಲಿ ಹೊಮ್ಮಿತು ಆನಂದದ ವರತೆ. ಅಜ್ಜಿಗೋ ಹೊಳೆಯಿತು ಅಡುಗೆಗೊಂದು ರುಚಿಕರ ಗೊಜ್ಜು, ಹುಣಸೆ ಹಣ್ಣು ಉಪ್ಪು ಬೆಲ್ಲದೊಂದಿಗೆ ಸಂತಸದ ಸಜ್ಜು. ಪ್ರಕೃತಿ ಪ್ರಿಯೆ ಅಮ್ಮ ಬಂದಳು ಅವಸರದಿ ಹೊರಗೆ, ಚಂದದ ನೋಟಕ್ಕೆ ಹೊಮ್ಮಿತು ಆನಂದದ ಹೂನಗೆ. ಡಾಕ್ಟರ್ ಅಪ್ಪನಿಗೋ ಅದರಲ್ಲಿ ಗೋಚರಿಸುತ್ತಿದೆ ರಕ್ತ ವೃದ್ಧಿಸುವ ಜೀವಸತ್ವಗಳ ಯಾದಿ. ಪಿಯುಸಿ ಓದುತ್ತಿರುವ ಅಣ್ಣನಿಗೆ ಯೋಚನೆ, ಇದರ ವೈಜ್ಞಾನಿಕ ನಾಮಧೇಯವೇನಿರಬಹುದೆಂಬ ಚಿಂತನೆ. ಹೂ ಜೋಡಣಾ ಸ್ಪರ್ಧೆಗೆ ಅಣಿಯಾಗುತ್ತಿರುವ ಅಕ್ಕನಿಗೋ ಸಡಗರ, ಮನೆಯಲ್ಲರಳಿದ ಹೂಗಳೊಂದಿಗೆ ಭಾಗವಹಿಸುವ ಅವಸರ. ಆದರೆ ಇವರ ಮನದ ತಳಮಳದ ಅರಿವಿಲ್ಲ ಈ ನಮ್ಮ ಪುಟ್ಟ ಬಾಲೆಗೆ. ಆಕೆಯ ಮನದಲ್ಲೊಂದೇ ಯೋಚನೆ, ನಿನ್ನೆ ಇಲ್ಲದ ಹೂವು ಇಂದಿಲ್ಲಿ ಬಂದಿತ್ತಾದರೂ ಹೇಗೆ? ತನ್ನಿಷ್ಟದ ಕೆಂಪು ಬಣ್ಣದ ಚಿತ್ತಾರ ಬಿಡಿಸಿದವರು ಯಾರಿಲ್ಲಿ? ಹೇ ದೇವಾ, ಈ ಹೂಗಳ ಕಾಯುವೆಯಾ ಹೀಗೆ ನನಗಾಗಿ? ಒಂದು ದಾಸವಾಳ ಹೂ ನಮ್ಮ ಮನೇಲಿ ಒಮ್ಮೆ ಆಡಿದಾಗ ಮನಸ್ಸಲ್ಲಿ ಬಂದ ಭಾವನೆ ಖುಷಿ ಅದಲ್ವಾ? ಎಲ್ರು ಮನೆ ಜನರು ಎಲ್ಲರೂ ಬಂದ್ರು, ಒಬ್ಬೊಬ್ಬರಿಗೆ ಒಂದೊಂದು ಭಾವನೆ ಬರ್ತದೆ ಅಂತ ಹೇಳಿ. ನೀವು ಓದ್ತಿದ್ರೆ ನಂಗೆ ಇಡೀ ಆ ಸನ್ನಿವೇಶನೇ ಕಣ್ಮುಂದ್ ಬಂದಂಗಿತ್ತು. ಅಜ್ಜಿ ಗೊಜ್ಜಾಯ್ತು, ಇದು ಆಯ್ತು. ಎಲ್ರಿಗೆ ಸಹ ಅಪ್ಪ ಅಮ್ಮ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಅಕ್ಕ ತಮ್ಮ ಇರ್ಬೋದು, ಎಲ್ರಿಗೆ ಸಹ ಒಂದೊಂದು. ಈ ಮಗುವಿಗೆ ಮಾತ್ರ ಅದು ಅಲ್ಲೇ ಇರ್ಲಿ, ಯಾರು ತೆಗಿಯೋದ್ ಬೇಡ ಅಂತ ಇಷ್ಟೆಲ್ಲ ಇದೆ. ಇದನ್ನ ಬಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಗೌರವ ಕಾರ್ಯದರ್ಶಿ ಆಗಿದ್ದೀರಿ ಅಂತ ಕೇಳಿದೆ. ಅಲ್ಲಿ ಹೇಗೆಲ್ಲ ಏನಿರುತ್ತೆ ನಿಮ್ಮ ಕೆಲಸ? ಅಲ್ಲಿ ಅಂತಂದ್ರೆ ಸಾಧಾರಣ ಮಟ್ಟಿಗೆ ಏನಾದರೂ ಕನ್ನಡ ಸಣ್ಣ ಸಣ್ಣದು ದತ್ತಿ ಉಪನ್ಯಾಸ ಇರ್ಬೋದು, ಅಥವಾ ಕನ್ನಡದ ಬಗ್ಗೆ ಕವಿಗೋಷ್ಠಿ ಅಂಥದ್ದೆಲ್ಲ ಮಾಡ್ತಾರೆ. ವಸಂತಿ ಶೆಟ್ಟಿ ಅಮ್ರಪಾಡಿ, ವಸಂತಿ ಶೆಟ್ಟಿ ಬ್ರಹ್ಮಾವರ, ಇವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕೊಡಗೂರು ಇದು ಉಡುಪಿ ತಾಲೂಕಿದ್ದು. ಅವರು ಸಹ ಒಳ್ಳೆ ಟ್ಯಾಲೆಂಟೆಡ್. ಅವರು ನಮ್ಮನ್ನು
ಕರ್ಕೊಂಡು ಮಾಡ್ತಾ ಇದ್ದಾರೆ. ನೀಲವರ ಸುರೇಂದ್ರ ಅಡಿಗರು ಇರ್ಬೋದು, ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಗೌರವ ಕಾರ್ಯದರ್ಶಿಯಾಗಿ ನನಗೆ ತುಂಬಾ ಸಾಹಿತ್ಯದ ಒಡನಾಟ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ತುಂಬಾ ನನಗೆ ಅದರಲ್ಲಿ ಹೆಲ್ಪ್ ಆಯ್ತು. ನಾನು ಅವ್ರ ಹತ್ರ ವಸಂತಿ ಶೆಟ್ಟಿ ಬ್ರಹ್ಮ ಅವರ ವಸಂತಿ ಅಕ್ಕ ಹತ್ರ ಹೇಳ್ತಾ ಇದ್ದೆ, ನೋಡಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೇನೆ ವಸಂತಿ ಅಕ್ಕ, ನನ್ನ ಟೈಮ್ ನಿಮ್ಮ ಮೀಟಿಂಗ್ ಇರ್ಬೋದು ಅಥವಾ ಬೇರೆ ಯಾವುದಕ್ಕೆ, ಬೆಳಿಗ್ಗೆ 10 ರಿಂದ 6 ಗಂಟೆ ತನಕ ನಾನು ಆಫೀಸಲ್ಲಿ ಇರ್ತೇನೆ. 6 ಗಂಟೆ ನಂತರ ನನಗೆ ಬೇರೆ ಸ್ಯಾಟರ್ಡೆ ಎಲ್ಲ ರಜೆ ಇಲ್ಲ, ಖಾಲಿ ಸಂಡೇ ಒಂದು ದಿವಸ ಇರೋದು, ನನಗೆ ನಿಮ್ಮೊಟ್ಟಿಗೆ ಜಾಸ್ತಿ ಇನ್ವಾಲ್ವ್ ಇಲ್ಲ, ನೀನು ಬಾ, ಏನು ಪೂರ ಮಲ್ಪೆ ತೂಂಬೆ ಈ ಬಲ ಏನೊಟ್ಟಿಗೂ ಅಂತ ಹೇಳಿ ಅವ್ರು ನನ್ನನ್ನು ಎನ್ಕರೇಜ್ ಮಾಡಿದ್ರು. ನಿಜವಾಗಿ ಸಹ ಅದು ಒಂಥರ ನನಗೆ ಖುಷಿಯ ವಿಷಯ. ವಸಂತಿ ಅಕ್ಕ, ನೀಲವರ ಸುರೇಂದ್ರ ಅಡಿಗರು ಇರ್ಬೋದು, ಸುಬ್ರಹ್ಮಣ್ಯ ಸರ್ ಇರ್ಬೋದು, ಎಲ್ಲರೂ ಸಹ ಒಂಥರ ನನಗೆ ಒಳ್ಳೆಯ ರೀತಿಯಲ್ಲಿ ಒಂದು ನನ್ನ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಅವರು ನನ್ನನ್ನು ಬೆಳೆಸ್ತಾ ಬಂದಿದ್ದಾರೆ. ಆ ಒಂದು ಪ್ರೇರಣೆಯಲ್ಲಿ ನಾನು ಅಂಚೆ ಸಾಹಿತ್ಯ ಸಮ್ಮೇಳನ ಅಂತ ಒಂದು ಪ್ರಥಮ ಅಂಚೆ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲ ನಮ್ಮ ಆಫೀಸಲ್ಲಿ ಸಹ ಶ್ರೀನಿವಾಸ್ ಸರ್ ಅಂತ ಇದ್ರು, ನಮ್ಮ SP ರಾಜಶೇಖರ್ ಭಟ್ರು ಅಂತ, ಅವರೆಲ್ಲರೂ ಸಹ ಸಾಹಿತ್ಯಕ್ಕೆ ತುಂಬಾ ಒಳ್ಳೆ, ನಮ್ಮ ಸೂರ್ಯನಾರಾಯಣ ಸರ್ ಪೋಸ್ಟ್ ಮಾಸ್ಟರ್ ಇರ್ಬೋದು, ದೇವಡಿ ಸುಧಾಕರ್ ದೇವಡಿಗ ಅಂತ ಅವತ್ತು SP ಆಗಿದ್ದಾರೆ, ಅವರು ಎಲ್ಲರೂ ಸಹ ಒಂಥರ, ನಮ್ಮ ಸುರೇಶ್ ಅಂತ ಇದ್ದಾರೆ, ನರಸಿಂಹನಾಯ್ಕ ಅಂತ, ಎಲ್ಲರೂ ಸಹ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ ಇರುವವರು. ಕೆಲಸ ಮಾಡುವವರು. ನಮ್ಮ ಮೇಲಾಧಿಕಾರಿಗಳು ರಾಜಶೇಖರ್ ಭಟ್ರು ಹೇಳಿದಲ್ಲ, ಅವರು ಸಹ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ರು. ಶ್ರೀನಿವಾಸ್ ಸರ್ ಅಂತ ಹೇಳಿಕೊಂಡು ಎಲ್ಲರೂ ಸಹ, ನಮ್ಮ ASP ಆಗಿದೆ, ಎಲ್ಲರೂ ಸಹ ಏನೋ ಒಂಥರ ಸಾಹಿತ್ಯದ ಬಗ್ಗೆ ಎಲ್ಲ ಆಸಕ್ತಿ ಇದ್ದವರು. ಆದ್ರೆ ಅವರಿಗೆ ಅದನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕೆ ಒಂದು ವೇದಿಕೆ ಇರಲಿಲ್ಲ. ಎಲ್ಲರಿಗೆ ಸಹ ಆ ರೀತಿ ಒಂದು ಏನಾದ್ರೂ ಒಂದು ಮಾಡುವ ಅಂತ ಇಷ್ಟನಕ ಯಾರು ಅಂಚೆ ಸಾಹಿತ್ಯ ಸಮ್ಮೇಳನ, ಇದು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಅಂಚೆ, ಅದಕ್ಕೆ ಚಕ್ರವರ್ತಿ ಸುಲಿಬೆಲೆ ಅವರು ಬಂದು ದೇಶ ಸೇವೆ ಅಂಚೆ ಸೇವೆ ಆ ರೀತಿಯ ಬಗ್ಗೆ ಒಂದು ಒಳ್ಳೆಯ ಶಿಖರೋಪನ್ಯಾಸ ಕೊಟ್ಟಿದ್ರು. ಬೆಳಿಗ್ಗೆಯಿಂದ ಸಂಜೆ ತನಕ ಅಂಬಲ್ಪಾಡಿ ನಮ್ಮ ವಿಜಯ ಬಲ್ಲಾಡ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತು. ಅವ್ರು ಸಹ ತುಂಬಾ ಸಪೋರ್ಟ್ ಮಾಡಿದ್ರು. ನನ್ನ ಮೊದಲ ಬುಕ್ ಅಲ್ಲಿ ಬಿಡುಗಡೆ ಆದ್ದು. ಅವರು ಸಾಹಿತ್ಯಕ್ಕೆ ತುಂಬಾ ಇದ್ ಮಾಡ್ತಾ ಇದ್ರು. ಅಲ್ಲಿ ಅವರು ಚಂದದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಮತ್ತೆ ಅಲ್ಲಿ ಸಾಹಿತ್ಯದ ಬಗ್ಗೆ, ಅಂಚೆ ಮತ್ತೆ ಸಾಹಿತ್ಯಕ್ಕೆ ಯಾವ ರೀತಿಯ ಕಾಂಬಿನೇಷನ್ ಉಂಟು, ಸಾಹಿತ್ಯದಲ್ಲಿ ಅಂಚೆ ಮತ್ತೆ ಆಕ್ಚುಲಿ ಭಾವನಾಲೋಕ, ಅಂಚೆ ಪತ್ರಗಳ ಭಾವನಾಲೋಕ, ಅದರ ಬಗ್ಗೆ ಕುದಿ ವಸಂತ್ ಶೆಟ್ಟಿ ಅವರು, ಅಂಚೆ ಹಾಸ್ಯಲಾಸ್ಯದ ಬಗ್ಗೆ ನಿತ್ಯಾನಂದ ಪಡ್ರೆ ಅವರು, ಮತ್ತೆ ಅಂಚೆ ಕವಿಗೋಷ್ಠಿಯ ಬಗ್ಗೆ ರತ್ನಾಕರ್ ಗುರುಪುರ, ಹೀಗೆ ಎಲ್ಲರೂ ಸಹ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ಸೇರ್ಕೊಂಡು ನಾವೆಲ್ಲರೂ ಸಹ ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಏನೋ ಒಂಥರ ತುಂಬಾ ಚಂದದಲ್ಲಿ ಅದೊಂದು ಕಾರ್ಯಕ್ರಮ. ಅದು ನಮ್ಮ ಮನಸ್ಸಿಗೆ ತುಂಬಾ ಖುಷಿ. ಅದರಲ್ಲಿ ಲೂಪೋಲ್ಸ್ ಇರ್ಬೋದು, ಮೊದಲ ಸಾಹಿತ್ಯ ಸಮ್ಮೇಳನ ನಮ್ಮ ಅಂಚೆ, ಬಟ್ ಅದರಿಂದ ನಾವು ಒಂಥರ ತುಂಬಾ ಖುಷಿ ಪಡಿದೆ, ಏನೋ ಒಂದು ಅಚೀವ್ಮೆಂಟ್ ಮಾಡಿದೆ. ಅದು ನಮಗೆ ತುಂಬಾ ಖುಷಿ ಕೊಟ್ಟಿತ್ತು. ಲಾಸ್ಟ್ ಇಯರ್ ಜುಲೈಯಲ್ಲಿ ಫಸ್ಟ್ ಅದೇ ಮಾಡಿದ್ದೇವೆ ನಾವು. ಮತ್ತೆ ನೀವು ಅದರದ್ದು ಪ್ರಧಾನ ಕಾರ್ಯದರ್ಶಿ, ನಮ್ಮ SP ಅವರು ಸಮ್ಮೇಳನದ ಅಧ್ಯಕ್ಷ ಆಗಿದ್ರು, ರಾಜಶೇಖರ್ ಭಟ್ರು ಅಂತ. ಅವರು ಸಹ ನನಗೆ ತುಂಬಾ ಸಪೋರ್ಟ್. ತುಂಬಾ ಅಂತ ಹೇಳಿದ್ರೆ ನಾನು ಏನಾದ್ರೂ ಒಂದು ಸಣ್ಣ ಒಳ್ಳೆ ಕೆಲಸ ಮಾಡಿದ್ರೆ ಸಾಕು, ಏನಾದ್ರೂ ಒಂದು ಬರ್ದ್ರೆ ಸಾಕು, ಅಪ್ರಿಸಿಯೇಷನ್ ಒಬ್ಬರು ಚಂದಾಗಿದೆ. ಆ ರೀತಿ ನಮ್ಮ ಪೋಸ್ಟ್ ಮಾಸ್ಟರ್ ಇರ್ಬೋದು, ಸೂರ್ಯನಾರಾಯಣ ಸರ್ ಇರ್ಬೋದು, ನನ್ನ ಕಲೀಗ್ಸ್ ಇರ್ಬೋದು, ಕಲೀಗ್ಸಿಗೆಲ್ಲ ನಾನೆಂತಾರೋ ಒಂಥರ ಒಳ್ಳೆ ಆಗ್ಬೋದು, ನಿಂಗೆ ಯಾವಾಗ ಮಾಡ್ತೀಯ ಅಂದ್ರೆ ನಾವು ಮಾಡೋ ಸಣ್ಣ ವಿಷಯ ಅಂದ್ರೆ ಸಹ ನಮ್ಮೆಲ್ಲ ಸಹೋದ್ಯೋಗಿಗಳ ನನಗೆ ಆಫೀಸಲ್ಲಿ ಒಳ್ಳೆ ಸಪೋರ್ಟ್ ಇತ್ತು. ಎಲ್ಲರೂ ಸಹ ನಾನು ಯಾವ ಆಫೀಸಿಗೆ ಹೋದೆ, ಕುಂಜಿಬೆಟ್ಟಲ್ಲಿರುವಾಗ ವಿನಾಯಕ್ ಶೆಣೆ ಇರ್ಬೋದು, ಎಲ್ಲರೂ ಸಹ ಮಾಧವಡಿಗ, ಎಲ್ಲರೂ ಸಹ ತುಂಬಾ ನಂಗೆ ಸಪೋರ್ಟಿವ್ ಆಗಿದೆ ಅಲ್ವಾ. ಇದಕ್ಕೆ ನಾವೊಂದು ಉಡುಪಿ ವಾತಾವರಣಕ್ಕೊಂದು ನಾವು ಧನ್ಯವಾದ ಹೇಳಲೇಬೇಕು. ಯಾಕಂತಂದ್ರೆ ಒಂದು ಇಷ್ಟು ಚಂದವಾದ ವಾತಾವರಣ ಅಂದ್ರೆ ಯಾರು ಬೆಳಿತಾರೋ ಅವರಿಗೆ ಒಂದು ಸುಂದರವಾದ ಒಂದು ಮರ ಇದ್ದಂಗಿದೆ ಉಡುಪಿ. ಸಣ್ಣ ಒಂದು ಸ್ವಲ್ಪ ನಾವೊಂದು ನಮ್ಗೆ ಏನಾದ್ರು ಗೊತ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಆಗಿ ತುಂಬಾ ಜನ ಇದು ಮಾಡ್ತಾರೆ. ಈ ವಾತಾವರಣ ತುಂಬಾ ನನ್ ಮೋಸ್ಟ್ಲಿ ಎಲ್ಲೂ ಹೊರಗಡೆ ಕಾಣ್ಲಿಕ್ಕಿಲ್ಲ. ಅದು ಉಡುಪಿ ಶ್ರೀಕೃಷ್ಣಂದು ಒಂದು ಆಶೀರ್ವಾದವೇ ಅಂತ ಹೇಳ್ಬೇಕಲ್ವಾ. ಸಾಹಿತ್ಯದ ವಿಷಯದಲ್ಲಂತೂ ನನಗೆ ಕೂಗೋರವರು, ಕಾತ್ಯಾಯನಿ ಇರ್ಬೋದು, ಶಿಲ್ಪ, ಎಲ್ಲರೂ ಸಹ ಒಂಥರ, ನಾನು ಏನಾದ್ರು ಒಂದು ಸಂಧ್ಯಕ್ಕ, ಎಲ್ಲರೂ ಸಹ ಒಂದು ಸಣ್ಣದೇನಾದ್ರು ಮಾಡಿದಗಳು ಏನೋ ದೊಡ್ಡ ವಿಷಯ ಮಾಡಿದೆ ಅಂದ್ರೆ ಸಂದೇಶ, ಅವ್ರು ಸಹ ಹಾಗೆ ಏನಾದ್ರು ಸಣ್ಣ ಏನೋ ದೊಡ್ಡ ಕೆಲಸ ಮಾಡಿದವರಾಗೆ ಅವಾಗ ನಮ್ಗೆ ಇನ್ನೊಂಚೂರು ಏನಾದ್ರು ಮಾಡ್ಬೇಕು ಅಂತ ಅನಿಸ್ತು. ಆ ರೀತಿ ಇಡೀ ಒಂದು ಉಡುಪಿಯಲ್ಲಿ ಎಲ್ಲರೂ ಸಹ ಒಂಥರ ಸಪೋರ್ಟಿವ್, ಖುಷಿ ಆಗ್ತದೆ. ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಪೂರ್ಣಿಮಾ, ಹೇಗಿದೆ ಜೀವನ, ಹೇಗಿದೆ ಒಟ್ಟು ಓವರ್ ಆಲ್ ನೋಡ್ತಾ ಇದ್ರೆ ನಿಮ್ಮ ಪ್ರಕಾರ ನೀವು ಇಲ್ಲಿ ಇರ್ತೀರಾ, ಜೀವನ ಇಲ್ಲಿದೆ, ಸೊ ಅದನ್ನ ನೀವು ಯಾವ ದೃಷ್ಟಿ ಅಥವಾ ಯಾವ ರೀತಿಯಿಂದ ತಗೊಂಡಿದ್ದೀರಾ? ಆಕ್ಚುಲಿ ನಾನು ಸ್ವಲ್ಪ ಭಾವನಾಜೀವಿ ಪಕ್ಕ, ಬರವಣಿಗೆ ಅದೆಲ್ಲ ಬಂದ್ಬಿಡುತ್ತೆ, ಹೇಳಲೇಬೇಕಂತಿಲ್ಲ. ಏನಾದ್ರೂ ಒಂದು ಚೂರು ಏನಾದ್ರೂ ಆದ ಕೂಡಲೇ ನನ್ನ ಮಕ್ಕಳು ಬೈದುಂಟು, ನೀನು ನಿನ್ನ ಮೂಗಿನ ನೇರಕ್ಕೆ ಆಗ್ಬೇಕು ಅಂತ. ಅದು ನನ್ನ ಮೂಗಿನ ನೇರಕ್ಕೆ ಅಂತಲ್ಲ, ನಂಗೆ ಅದು ಸರಿ ಅಂತ ಅನಿಸ್ತಿದೆ, ಅದ್ ಕಾರಣ ಅದು ಆಗ್ಬೇಕು ಅಂತ ಅನಿಸ್ತದೆ. ಆ ರೀತಿಯಾಗಿ ನನ್ನ ಹಸ್ಬೆಂಡ್ ಹತ್ರ ಸಹ ಯಾವಾಗ ನೋಡಿದ್ರು ಜಗಳ ಮಾಡುದು, ಅದು ಹಾಗಲ್ಲ ಹೀಗಲ್ಲ, ಹಾಗೆ ಯಾಕೆ ಮಾಡಿದ್ರೆ ಹೀಗೆ ಮಾಡಿ, ಪೊಸೆಸಿವ್ನೆಸ್ ಅದು ಎಲ್ಲ ಇದ್ದೇ ಇರ್ತದಲ್ಲ, ಆ ರೀತಿ ಅದೇ ಹಾಗೆ.
ಬಟ್ ಓವರ್ ಆಲ್ ನೋಡುವಾಗ ಇಷ್ಟು ನನ್ನ ಅಮ್ಮ ಸಹ ನನ್ನೊಟ್ಟಿಗೆ ಇದ್ರು, ಅತ್ತೆ ಇದ್ರು ಹೀಗೆ. ಆದ್ರೆ ಈಗ ಅವರಿಬ್ರು ಇಲ್ಲ, ಬಟ್ ಮಕ್ಕಳು ಸಹ ಹಾಗೆ ನನಗೆ ಸಪೋರ್ಟಿವ್ ಇದ್ದಾರೆ. ಮತ್ತೆ ಅವರ ಬಗ್ಗೆ ನಂಗೆ ಯಾವ್ದು ಒಂಥರ ಅಯ್ಯೋ ದೇವ್ರ ಹಾಗಾದ್ರಲ್ಲ ಹೀಗೆ ಆ ರೀತಿ ನೆಗೆಟಿವ್ ಇದಿಲ್ಲ, ಯಾವುದಕ್ಕೆ ಸಹ ಒಂಥರ ಖುಷಿ. ಅವರಷ್ಟಕ್ಕೆ ಅವರು ಏನೋ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತೆ ಹಸ್ಬೆಂಡ್ ಅಂತೂ ಜನಾರ್ದನ್ ಕೊಡೋರು, ಅವರದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಎಲ್ಲ ವಿಷಯದಲ್ಲಿ ಸಹ ಸಪೋರ್ಟ್. ಅವರಿಗೆ ಮನೆಯೊಳಗೆ ಅಡುಗೆ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ ಒಂದ್ ನಿಮಿಷ, ಆದ್ರೆ ಹೊರಗಿನ ಈ ವಿಷಯದಲ್ಲಿ ಯಾವುದೇ ಇರ್ಲಿ, ಒಂದು ನಾನೀಗ ಒಂದು ಟೈಪ್ ಮಾಡಿ ರಾತ್ರಿ 12 ಗಂಟೆ ಆದ್ರೆ ಸ್ವಲ್ಪ ಪ್ರಿಂಟ್ ಔಟ್ ತೆಗೆದು ಮನೆಯಲ್ಲಿ ತೆಗೆದು ಅದನ್ನೆಲ್ಲ, ಅದು ನಂಗೆ ನಾ ಸ್ವಲ್ಪ ಟೆಕ್ನಾಲಜಿಯಲ್ಲಿ ತುಂಬಾ ಹಿಂದೆ, ಪೆನ್ ಡ್ರೈವ್ ಹಾಕೋದು ಇನ್ನೂ ಗೊತ್ತಿಲ್ಲ, ಅದನ್ನೆಲ್ಲ ಮಾಡುದು, ಎಲ್ಲಿಗಾರು ಕರ್ಕೊಂಡು ಹೋಗುದು ರಾತ್ರಿ. ತುಂಬಾ ಸಪೋರ್ಟ್ ಹೇಳಿದ್ರೆ ಐ ಆಮ್ ವೆರಿ ಲಕ್ಕಿ ಆ ವಿಷಯದಲ್ಲಿ. ಖಂಡಿತವಾಗಿ ಸಹ. ಯಾಕೆಂತ ಹೇಳಿದ್ರೆ ಒಂದು ಮನೆಯಲ್ಲಿ ಗಂಡನಿಗಿಂತ ಹೆಂಡತಿ ಸ್ವಲ್ಪ ಶೈನ್ ಆಗ್ತಾಳೆ ಹೇಳಿದೆ ಕೂಡಲೇ ಸ್ವಲ್ಪ ಯಾರಿಗಾದ್ರೂ ಒಂಥರ ಇನ್ಫೀರಿಯಾರಿಟಿ ಬರುತ್ತೆ. ಬಟ್ ಇವ್ರು ಹಾಗಲ್ಲ, ಎಲ್ಲ ವಿಷಯಕ್ಕೆ ಸಹ. ಮಕ್ಕಳು ಸಹ ಹಾಗೆ, ಫಸ್ಟ್ ಓದು ಅಂತ ಹೇಳೋದು. ಆಕ್ಚುಲಿ ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ನಿಜವಾಗಿ ಗೊತ್ತುಂಟು ಅವ್ರು ಕೇಳೋದಿಲ್ಲ ಅಂತ. ಆದ್ರೆ ಅಮ್ಮ ಭಾರಿ ಲೈಕ್ ಆಗಿದೆ, ಅಮ್ಮ ಭಾರಿ ಲೈಕ್ ಆಗಿದೆ. ಆಕ್ಚುಲಿ ಅವರು ಆ ರೀತಿ ಎಕ್ಸ್ಪ್ರೆಷನ್. ಇದ್ರ ಸಹ ನಂಗೆ ಒಂದ್ಸಲ ಬರ್ದ ನಂತರ 3 ಜನ ಸಹ ಮಲಗಿದ್ರೆ ಸಹ ನಾನು ಬರೀದೆ ರಾತ್ರಿ 10 ಗಂಟೆ ನಂತರ. ಯಾಕೆ ಅಷ್ಟೊಂಕ ನನ್ ಕೆಲಸ ಆಗ್ತದೆ, ಮನೆಗೆ ಬರ್ತಾರೆ ಹೋಗ್ತಾರೆ, ಏನಿದ್ರು ರಾತ್ರಿ 10 ಗಂಟೆ ನಂತರ ಏನಾದ್ರು ಬರೆಯೋದಿದ್ರೆ ಸಹ ಎಪ್ಸಿ ಇದು ಸರಿಯಾಗಿದೆ ಅಂತ ಹ್ಞೂ ಅಂತ ಹೇಳಿದ್ರೆ ಖಂಡಿತ ಗೊತ್ತಿದ್ದು ಅವರು. ನಂದೊಂದು ಅಭ್ಯಾಸ, ಅವರೊಂದು ಹೇಳುದು. 3 ಜನ ಸಹ ಹಾಗೆ ಒಳ್ಳೆ ಒಂದು ಮತ್ತೆ ನನ್ನ ಹಸ್ಬೆಂಡ್ ಕಡೆಯಲ್ಲಿ ಸಹ ಅವರ ಅಕ್ಕ ಇರ್ಬೋದು, ತಮ್ಮ ಇರ್ಬೋದು, ತಮ್ಮನ ಹೆಂಡತಿ ಇರ್ಬೋದು, ಎಲ್ಲರೂ ಸಹ ನನಗೆ ತುಂಬಾ ಸಪೋರ್ಟ್. ಈಗ ಏನಾದ್ರೂ ಈಗ ಒಂದು ಎಕ್ಸಿಬಿಷನ್ ಆಗ್ಬೇಕು ಹೇಳಿದ್ರೆ ಎಲ್ಲರೂ ಬಂದ್ರು ಟಕ ಹಾಕೋದಕ್ಕೆ ಇದಕ್ಕೆ ಎಲ್ಲದಕ್ಕೆ ಏನ್ ಮಾಡ್ಬೇಕು ಮನೆಯಲ್ಲಿ ಅದನ್ನೆಲ್ಲ ಜೋಡಿಸೋದು ಎಲ್ಲದಕ್ಕೆ ಸಹ ಬರ್ತಾ ಇದ್ರು. ಅಕ್ಕನ ಮಗಳು ಇರ್ಬೋದು, ಎಲ್ಲರೂ ಸಹ ಹಾಗೆ. ನನ್ನ ಮಕ್ಕಳು ಸಹ ಅಷ್ಟೇ, ಅಯ್ಯೋ ಬೈತಾ ಇರ್ತಾರೆ, ಇನ್ನದೊಂದು ಮುಗಿಯುವುದಿಲ್ಲ, ಏನಾದ್ರೂ ಅದು ನಿಂಗೆ ಸಿಗ್ತದಲ್ಲ ಅಂತ ಹೇಳಿ ಕೇಳೋದು. ನಿಂಗೆ ಏನಾದ್ರೂ ಸಿಗ್ತದಲ್ಲ, ಏನಾದ್ರೂ ಮಾಡ್ಬೇಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಬಿಗ್ ಸಪೋರ್ಟ್ ಖಂಡಿತ. ಆದ್ರೆ ಮತ್ತೆ ಬರ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಿಂದು ನನ್ನ ಮಗಳು ಹಾಗೆ ಅದನ್ನೆಲ್ಲ ಹಾಕಿ ಕೊಡುದು, ಅದು ಇದರ ದೊಡ್ಡವಳ ಅವಳಿಗೆ ಅವಾಗ ಸಹ ಇವಳು ಸಹ ಹಾಗೆ, ನಾನೆಲ್ಲ ಪಾತ್ರೆ ತೊಳೆದು ಬರ್ತೇನೆ, ನೀನು ಬೇಕಾ ಮಾಡಿಸಿಬಿಡು, ನಿಂದ ಮುಗಿಸಿಬಿಡು ಆ ರೀತಿ. ಎಲ್ಲರೂ ಸಹ ಒಂದು ಒಳ್ಳೆ ಒಂದು ಸಪೋರ್ಟ್. ನನ್ನ ಚಿಕ್ಕಪ್ಪ ಮಕ್ಕಳು ಇರ್ಬೋದು, ನಂಗೆ ಅಣ್ಣ ತಮ್ಮ ಯಾರು ಇಲ್ಲ, ಬಟ್ ಅವರು ನನ್ನ ತಂಗಿ ಇರ್ಬೋದು, ಚಿಕ್ಕಪ್ಪ ಎಲ್ಲರೂ ಸಹ ನಂಗೆ ತುಂಬಾ, ನನ್ನ ಕೊಡವೂರಿನ ಜನತೆ ಸಹ ಹಾಗೆ ಎಲ್ಲರೂ ಸಹ, ಎಲ್ಲ ಕೊಡವೂರಿನವರೆಲ್ಲ ಸಹ, ಆಫೀಸ್ನವರು. ಒಂಥರ ನಾನು ನಿಜವಾಗಿಯೂ ಲಕ್ಕಿ, ಇಷ್ಟು ಜನ ಒಳ್ಳೆಯವರ ಒಟ್ಟಿಗೆ ನಾನು ಇರೋದು ಅಂತ ಹೇಳಿದ ಕೂಡಲೇ. ಎಲ್ಲರೂ ಒಳ್ಳೆಯವರು ಇದ್ದೇ ಇರ್ತಾರೆ, ಬಟ್ ನಾವು ಒಳ್ಳೆಯವರಿದ್ರೆ ಜಗತ್ತೇ ಒಳ್ಳೇದಾಗತ್ತೆ ಅಂತ. ಅದು ನೀವು ಅದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರೋ ಅದು ಕೌಂಟ್ ಆಗತ್ತೆ. ನೀವು ಕುಟುಂಬ, ಪರಿವಾರ, ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ತಿದ್ರಿ. ನಿಮ್ಮ ಫ್ಯಾಮಿಲಿಯವರೇ ನಿಮ್ಮ ಬಗ್ಗೆ ಒಂದು ಬೈಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ನಮಸ್ತೆ, ನಾನು ಪೂರ್ಣಿಮಾ ಜನಾರ್ದನ್ ಅವರ ಸೊಸೆ ಭಾವನಾ ಕಿರೆಮಠ ಅಂತ. ನಾನು ಅವರನ್ನು ಮಾಮಿ ಅಂತವೇ ಕರೆಯುವುದು. ನಂಗೆ ಮಾಮಿ ಅಮ್ಮ ಇಬ್ರು ಒಂದೇ ತರ. ಯಾಕಂದ್ರೆ ನಾನು ಎಷ್ಟೋ ಕಡೆ ಮಾಮಿ ಕರೆಯುವಾಗ ಅವರನ್ನು ಎಷ್ಟೋ ಜನ ನನ್ನ ಅಮ್ಮ ಅನ್ಕೊಂಡಿದ್ದಾರೆ. ಅವರು ಸಪೋರ್ಟ್ ಮಾಡೋದು ಸಹ ಹಾಗೆ, ನನ್ನ ಅಮ್ಮನಷ್ಟೇ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಂಗೆ ಅವರದ್ದು ಒಂದು ಎಂತ ಖುಷಿ ಆಗುದಂದ್ರೆ, ಬರೀ ಅವರ ಮಕ್ಕಳಲ್ಲ, ಎಲ್ಲಾ ಮಕ್ಕಳು ಮುಂದೆ ಬರ್ಬೇಕು, ಎಲ್ಲಾ ಮಕ್ಕಳಲ್ಲಿದ್ದ ಟ್ಯಾಲೆಂಟ್ ಅನ್ನು ಹೊರ ಬರ್ಬೇಕು. ಈಗ ನಾನು ಎಷ್ಟೋ ಸತಿ ನೋಡಿದ್ದೇನೆ, ಅವರ ಊರಿದ್ದೇ ಹುಡುಗ ಅಥವಾ ಮಗು ಆಗಿದ್ರೆ, ಅವರಷ್ಟು ಸಾಧನೆ ಮಾಡಿದ್ರೆ ನಮ್ಮ ಊರಿದ ಹುಡುಗ ಅಂತ ಇನ್ನೂ ಸಪೋರ್ಟ್ ಮಾಡ್ತಾರೆ. ಅಥವಾ ನನ್ಗೆ ಎಷ್ಟೋ ಕೆಲಸಗಳಲ್ಲಿ ನಾನಿದ್ದೇನೆ, ನೀನ್ ಮಾಡು, ನಿಂಗೆ ನಾನ್ ಹೆಲ್ಪ್ ಮಾಡ್ತೇನೆ, ಎಂತದೇ ಹೆಲ್ಪ್ ಬೇಕಾದ್ರೂ ಕೇಳು ಅಂತ ಮಾಮನೊಟ್ಟಿಗೆ ಸೇರಿಕೊಂಡು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಏನೇ ಕೇಳಲಿಕ್ಕಿದ್ರು ಒಂದ್ಸಲಿ ಅತ್ತೆಯನ್ನು ಮಾಮನನ್ನು ಕೇಳ್ಬೇಕು ಅಂತ ನಂಗೆ ತುಂಬಾ ಅನ್ನಿಸ್ತದೆ. ಸೊ ನನ್ನ ಫೇವ್ರೆಟ್ ಅತ್ತೆ ಅವರು, ನನ್ನ ಫೇವ್ರೆಟ್ ಮಾಮಿ. ಮತ್ತೆ ಹೇಳ್ತಿದ್ರಿ, ಒಂದು ನಿಮ್ಮ ಜೀವನದಲ್ಲಿ ಮರೆಯಲಾರದ ಘಟನೆ ಅಂತ ಯಾವುದಾದ್ರೂ ಉಂಟಾ? ನನಗೆ ಮರೆಯೋಕ್ಕೆ ಆಗಲ್ಲ, ಎಷ್ಟು ನಾನು ಪ್ರಯತ್ನ ಮಾಡಿದ್ರೆ ಮರೆಯೋಕ್ಕೆ ಆಗಲ್ಲ ಅಂತ. ಅದು ಒಳ್ಳೆಯದು ಇರ್ಬೋದು ಅಥವಾ ಕೆಟ್ಟದ್ದು ಇರ್ಬೋದು, ಏನಾದರೂ ಉಂಟಾ? ಇಲ್ಲದೇ ಇದ್ರೆ ತುಂಬಾ ಇದೆ. ಅಲ್ಲ ಅಂದ್ರೆ ನನಗೆ ಒಂದು ಮರೆಯೋಕ್ಕೆ ಕೆಲವೊಂದು ನಮ್ಗೆ ಗೊತ್ತಿಲ್ಲದೆ ಆಗಿರುತ್ತೆ, ಏನೋ ಒಂದು ಮರೆಯಲಾರದ ಘಟನೆ ಅಂತ ಇರುತ್ತೆ. ಆ ಥರದ್ದೇನಾದರೂ ಆಗಿದೆಯಾ ಅಂತ? ಆಕ್ಚುಲಿ ನನ್ನಮ್ಮ ನನ್ನೊಟ್ಟಿಗೆ ತುಂಬಾ ಸಮಯದಿಂದ ಇದ್ರು, 20 ವರ್ಷದಿಂದ. ಬಟ್ ಎಂತಾಯ್ತು, ಲಾಸ್ಟ್ ಇಯರ್ ಇದೇ ಟೈಮ್ಗೆ ಜೂನ್ ಟೈಮಲ್ಲಿ ನಾನು ಅಮ್ಮನಿಗೆ ಹುಷಾರಿರ್ಲಿಲ್ಲ ಅಂತ, ಅವರು ನಾರ್ಮಲ್ ಆಗಿದ್ರು. ಅಂದ್ರೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಯ್ತು. ಅದಾದ ನಂತರ ಅದರಲ್ಲಿ ಅವರು ಫುಲ್ ಕ್ಯೂರ್ ಆದ್ರು. ಅವ್ರದ್ದು ವಿಲ್ ಪವರ್ ತುಂಬ, ಅಂದರೆ ಸಣ್ಣದ್ರಿಂದ ಕಷ್ಟ ತಿಂದು ವಿಲ್ ಪವರ್ ಗಟ್ಟಿ ಇತ್ತು. ಸೊ ಅವರು ಅದರಿಂದ ಸಹ ಫುಲ್ ಕ್ಯೂರ್ ಆದ್ರು ಅಂತ ಹೇಳಿದ್ರೆ ಡಾಕ್ಟರ್ಸಿಗೆ ಆಶ್ಚರ್ಯ. ಏಜಿಗೆ ಹೋಗ್ತಿದ್ದೇವೆ ನಾವು ಅವರನ್ನು ಕರ್ಕೊಂಡು
ಇದಕ್ಕೆ ಅಂತ ರೇಡಿಯೇಷನ್ಗೆ. ಅವರಿಗೆ ಕಿಮೋ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಗೊತ್ತೆ, ಅವ್ರು ತುಂಬ ಕೇರ್ಫುಲ್ ತನ್ನ ಜೀವದ ಬಗ್ಗೆ. ಏನಾದರೂ ಒಂದು ಚೂರಾದ ಕೂಡಲೇ ರಿಕ್ಷಾ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಮಾಡ್ಕೊಂಡು, ಅವ್ರಿಗೆ ಕಾರಲ್ಲಿ ಕುತ್ಕೊಂಡು ಅಂದ್ರೆ ಆಗೋದಿಲ್ಲ, 2 ವೀಲರಲ್ಲಿ ಕುತ್ಕೊಳ್ಳೋದಿಲ್ಲ, ಒಂದೇ ರಿಕ್ಷಾ ಹಾಗೆ ಹೋಗಿ ಎಲ್ಲ ಕರೆಕ್ಟ್ ಮಾಡ್ತಿದ್ರು. ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು. ಬಟ್ ಅವ್ರಿಗೆ ಗೊತ್ತಾದ ಕೂಡಲೇ ಅವ್ರು ಅದಕ್ಕೆ ಬಗ್ಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಮಾಡಿದ್ರು. ಕೂಡಲೇ ಹೋದೆವು ನಾವು ಗೊತ್ತಾದ ದಿವಸವೇ. ನನಗೆ ಅಂದರೆ ಅವರು ಒಂದು ಹಾಸ್ಪಿಟಲ್, ನಮ್ಮ ಡೈಲಿ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದ್ರು, ಏನೋ ಡೌಟ್ ಉಂಟು, ನೀವು ನಿಮ್ಮ ಮಗಳನ್ನ ಕಳಿಸಿ. ನಾವೆಲ್ಲ ತುಂಬ ಕ್ಲೋಸ್ ಅಲ್ಲಿ ಅವ್ರು ಕರೆದುಕೊಂಡು, ಹೀಗೆ ನೀನು ಈಗಲೇ ನಿಂಗೆ ಆಗ್ತದೆ. 8 ಆಗಿತ್ತು ಆವಾಗ ನಾನು ಆಫೀಸಿಂದ ಬಂದು ಮತ್ತೆ ಹೋದಾಗ. ಅಲ್ಲಿ ರಶ್ ಇತ್ತು, 8 ಗಂಟೆ ಆಗಿದೆ, ಈಗಲೇ ಹೋಗಿದ್ದಾರೆ, ನೀನು ಹೋಗಿ ನಿಂಗೆ ಅಷ್ಟು. ನಾನು ಹೇಳಿದೆ, ಇಲ್ಲ ನಾಳೆ ಹೋಗಿದ್ದಾರೆ. ಇಲ್ಲ ನನಗೆ ಅದಂತಾದ್ರೆ ನನಗೆ ಹೆದರಿಕೆ ಆಗ್ತದೆ ಅಂತ. ಸೀದಾ 8 ಗಂಟೆಗೆ ಹೋಗಿ ಅಮ್ಮನನ್ನು ರಿಕ್ಷಾದಲ್ಲಿ ಕರ್ಕೊಂಡು ಎಲ್ಲ ಮಾಡಿ ಕೂಡಲೇ ಟ್ರೀಟ್ಮೆಂಟ್ ಆಯಿತು. ಅವ್ರು ಅದರಲ್ಲಿ ಫುಲ್ ಕ್ಯೂರ್ ಆದರು. ಮತ್ತೆ ಒಂದು ದಿವಸ ಹಾಸ್ಪಿಟಲಲ್ಲಿ ಸೋಡಿಯಂ ಕಡಿಮೆ ಆಯಿತು ಅಂತ ಅವರು ಅಡ್ಮಿಟ್ ಆಗಿದ್ರು ಗಾಂಧಿ ಹಾಸ್ಪಿಟಲಲ್ಲಿ. ಅಲ್ಲೇ ಹಾರ್ಟ್ ಅಟ್ಯಾಕ್ ಆಯಿತು. ಕೂಡಲೇ ಅಲ್ಲಿ ಇದು ಮಾಡಿದ್ರು, ಆಂಜಿಯೋಬ್ಲಾಸ್ಟ್ ಇದು ಆದರ್ಶ ಕರ್ಕೊಂಡು ಹೋಗಿ, ಅದು ಸಹ ಕ್ಯೂರ್ ಆದರು. ಬಟ್ ಅವರಿಗೆ ಅವರೆಲ್ಲ ಕ್ಯೂರ್ ಆಗಿದ್ರು ಅಂತ ಹೇಳಿಕೊಂಡು ನಾನು ನನ್ನ ಇವರ ತಮ್ಮ ಮತ್ತೆ ತಮ್ಮನ ಹೆಂಡತಿ ಇಬ್ರು ಕೂತಿ, ನಾನು LTC ಇತ್ತು ಅಂತ ಹೇಳ್ಕೊಂಡು ಅಂಡಮಾನಿಗೆ ಹೋಗಿದ್ದೆವು ಲಾಸ್ಟ್ ಇದೇ ವರ್ಷ ಜೂನ್, ಇದೇ ಟೈಮಲ್ಲಿ ಜೂನ್ 2ಗೆ ಅಲ್ಲಿದ್ದೆವು, ಇದೇ ಸಮಯದಲ್ಲಿ. ಬಟ್ ನಾವು ಬಂದ ನಂತರ ನಾವೇನೇ ಮಾಡಿದ್ದೇವೆ ಅಂತ ಹೇಳಿದ್ರೆ, ಅವರಿಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಂದ್ರೆ ನನ್ನ ಮಗಳು NCC ಅಂತ ಯಾವಾಗಲೂ ಹೋಗ್ತಾ ಇರ್ತಾಳೆ. ನನ್ನ ಸಣ್ಣ ಮಗಳು ಇದು ಅಂತ ಎಂತ ವಾಲಿಬಾಲ್ ಪ್ಲೇಯರ್ ಅಲ್ಲ, ಹಾಗೆ ಅವಳದ್ದು ಯಾವಾಗಲೂ ಮ್ಯಾಚ್ ಇರ್ತದೆ. ನಮ್ಮ ಹಾಸ್ಪಿಟಲ್ ಯಾವಾಗಾದ್ರೂ ಆರ್ಡರ್ ಅಂತೆ ನಾನೊಂದು ಟ್ರೈನಿಂಗ್ ಅಂತ ಹೇಳಿ ಹೋಗಿದ್ದೆ. ನಾವು ಅವ್ರ ಹತ್ರ ಸತ್ಯ ಹೇಳಿರಲಿಲ್ಲ. ಅವ್ರ ಹತ್ರ ಅವರು ಇವತ್ತು ಬರ್ತಾರೆ, ನಾವು ಬರ್ತದೆ ಕಾಯ್ತಾ ಇದ್ರ ಏನೋ. ಸೊ ಅವ್ರಿಗೆ ಎಂತ ಇತ್ತು, ಅವರು ಬರುವಾಗ ಸರಿ ಇದ್ರು, ಎಲ್ಲ ಹೇಳ್ತಾ ಇದ್ರಂತೆ ಈಗ ಬರ್ತಾರೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸರಿ. ಮತ್ತೆ ಮಾತ್ರ ಅವರು ಒಂಥರ ಡಿಪ್ರೆಷನ್ಗೆ ಹೋದಾಗ ಅದೊಂಥರ ನಮ್ಗೆ ತುಂಬಾ, ನಮ್ಮ 4 ಜನಕ್ಕೂ ಒಂಥರ ಗಿಲ್ಟಿ. ಹುಷಾರಿದ್ರು, ನಾವು ಬಂದ ನಂತರ ಸಹ ನಮ್ಮನ್ನೆಲ್ಲ ಮಾತಾಡಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ ನಂತರ ಅವರು ತನ್ನಷ್ಟಕ್ಕೆ, ಅವರಿಗೆ ಕಡೆಗೆ ನಾವು ವಿರೂಪಾಕ್ಷ ದೇವರ ಮನೆ ಅವ್ರ ಹತ್ರ ಕರ್ಕೊಂಡು ಹೋದ್ವಿ, ಎಂತ ಮಾಡಿದ್ವಿ, ಅವ್ರಿಗೆ ಯಾವುದೇ ಕಾಯಿಲೆ ಇರಲಿಲ್ಲ. ಬಟ್ ಅವರು ಕೊಲ್ಯಾಪ್ಸ್ ಆಗ್ತಾ ಹೋದ್ರು. ಒಂದು 6-8 ತಿಂಗಳು ಅವ್ರು ಬೆಡ್ ರಿಟರ್ನ್ ಆಗಿದ್ರು. ಅವಾಗೆಲ್ಲ ಅವ್ರು ಒಂಥರ ಮೆಂಟಲ್ ಹೆದರ್ಕೊಳ್ತಿದ್ರು ರಾತ್ರಿ. ನಮ್ಗೆ ಅದು ಒಂಥರ ಇವತ್ತಿಗೆ ಸಹ ಫೀಲಿಂಗ್, ನಾವು ಅವ್ರನ್ನ ಬಿಟ್ಟು ಹೋದ ಕಾರಣ ಆಯ್ತಾ ಏನೋ ಮಾತ್ರ. ಅಂದ್ರೆ ಅದೆಲ್ಲ ಅವರ ಡಾಕ್ಟರ್ ಹೇಳಿದ್ರು, ಅದು ಎಲ್ಲ ಅದರ ಸೈಡ್ ಎಫೆಕ್ಟ್ಸ್ ಇರ್ಬೋದು. ಬಟ್ ಇದು ಮಾತ್ರ ನಮ್ಗೆ ತುಂಬಾ 4 ಜನಕ್ಕೂ ಬೇಜಾರು. ಅದೇ ಒಂಥರ ಇವತ್ತಿಗೆ ಸಹ ನಮ್ಗೆ ಅವರದ್ದು ಪ್ರತಿ ಮಾಸಿಕ ನಾವು ತಿಂಗಳು ಇದು ಮಾಡುವಾಗ ಪ್ರತಿ ಸಲ ಅನಿಸ್ತದೆ ಹಾಗೆ, ಅಯ್ಯೋ ನಾವು ಹೋಗ್ಬಾರ್ದಿತ್ತೇನೋ ಅಂತ ಹೇಳಿಕೊಂಡು. ನಾವು ಒಳ್ಳೇದ್ ಮಾಡು ಕೃಷ್ಣನ್ಗೆ ಕೆಟ್ಟದ್ದು ಮಾಡಿದ್ರು ಅನಿಸುದು. ಅಂದ್ರೆ ಆ ನಂತರ ಅವ್ರು ಒಂದ್ ಸ್ವಲ್ಪ ಕೊಲ್ಯಾಪ್ಸ್ ಆಗದ ಬಂದ್ರು. ಅಂದ್ರೆ ಆ ನಂತರ ನಮ್ಗೆ ಅಂದ್ರೆ ಅವ್ರು ಡಾಕ್ಟರ್ಸ್ನವ್ರಿಗೆ ಅವ್ರಿಗೆ ಯಾವುದೇ ಕಾಯಿಲೆ ಇಲ್ಲ, ಅದು ಕ್ಯೂರ್ ಆಗಿದೆ, ಇದು ಎಂತ ಸಹ ಇರ್ಲಿಲ್ಲ, ಮನಸ್ಸಿಗೆ ಏನೋ ಹಚ್ಕೊಂಡಿದ್ದಾರೆ ಅಂತ ನಮ್ಗೆ ಹಾಗೆ ಫೀಲಿಂಗ್. ಅದಕ್ಕೆ ಇರ್ಬೋದೇನೋ. ಅಂದ್ರೆ ನಾವು ಮನೆ ಖಾಲಿ ಮಾಡಿ ಹೋಗ್ಲಿಲ್ಲ, ಇವರ ತಮ್ಮನ ಹೆಂಡತಿಯನ್ನು ಬಿಟ್ಟು ಹೋಗಿದ್ದೆವು. ನನ್ನ ಫ್ರೆಂಡ್ ಜ್ಯೋತಿ ಅಂತ ಅವಳು ಸಹ ಬರ್ತಾ ಹೋಗ್ತಾ ಇರ್ಲಿ, ಎಲ್ಲ ಮಾಡಿದೆವು. ಆದ್ರೆ ಸಹ ನಮ್ಗೆ ಒಂಥರ ನಾವು ಬಿಟ್ಟು ಹೋದಕ್ಕೆ ಅವ್ರಿಗೆ ಬೇಜಾರಾಗಿತ್ತ. ಆದ್ರೆ ಆಫ್ಟರ್ 8 months ಇದ್ರು. ಲಾಸ್ಟ್ ನವೆಂಬರ್ ಅಲ್ಲಿ ಅವ್ರು ತೀರ್ಕೊಂಡದ್ದು, ನಾವು ಜೂನ್ ಅಲ್ಲಿ ಹೋಗಿದ್ದೆವು. ಆದ್ರೆ ಮತ್ತೆ ಮಾತ್ರ ಅವ್ರು ಫುಲ್ ಕೊಲ್ಯಾಪ್ಸ್ ಆಗ್ತಾ ಬಂದ್ರು. ಇದುವರೆಗೂ ನಿಮ್ಮ ಹವ್ಯಾಸಗಳ ಬಗ್ಗೆ, ಜೀವನದ ಬಗ್ಗೆ ಎಲ್ಲವೂ ತುಂಬಾ ಡಿಟೇಲ್ ಆಗಿ, ತುಂಬಾ ಸರಳ ಭಾಷೆಯಲ್ಲಿ, ತುಂಬಾ ಚಂದವಾಗಿ ನೀವು ತುಂಬಾ ಚಂದನೂ ಕಾಣ್ತಿದ್ದೀರಾ. ಅಲ್ಲ, ಅದು ಯಾವತ್ತೂ ಕಾಣ್ತೀರಾ. ಅದಕ್ಕೆ ಸಮಯ ತೆಗೆದುಕೊಂಡು ಇಲ್ಲಿ ಸ್ಪಂದನ ವಾಹಿನಿಯಲ್ಲಿ ಬಂದು ಮನಸ್ವಿನಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ನಮ್ಮೆಲ್ಲರ ವತಿಯಿಂದ ತುಂಬಾ ತುಂಬಾ ಧನ್ಯವಾದಗಳು. ನಿಮಗೂ ಥ್ಯಾಂಕ್ಸ್. ಒಂದು ಅವಕಾಶ ಸಿಕ್ಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ತಮ್ಮ ಜೀವನದ ಎಲ್ಲ ಹವ್ಯಾಸಗಳನ್ನು ಒಂದೊಂದು ಎಳೆಯಂತೆ ಬಿಚ್ಚಿ ನಮ್ಮ ಮುಂದೆ ಸರಳ ಭಾಷೆಯಲ್ಲಿ ಇಟ್ಟಿದ್ದನ್ನು ನೀವೆಲ್ಲರೂ ನೋಡಿದ್ರಿ. ಮತ್ತೆ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ.